ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಚಂದ್ರಿಕಾ ನಾಗರಾಜ್ ಕುಡ್ಲದ ಪ್ರತಿಷ್ಠಿತ ಬಿಲ್ಡರ್ ಬೊಕ್ಕ ಡೆವಲಪರ್ ಸಂಸ್ಥೆ ರೋಹನ್ ಕಾರ್ಪೊರೇಷನ್ ದ ನಿಲಿಟ್ ಯೂನಿಂಗ್ ಆಫ್ ಗ್ರಾಟಿಟ್ಯೂಡ್ ಸಿಎಸ್ಆರ್ ಅಂಡ್ ಕಮ್ಯುನಿಟಿ ಔಟ್ರೀಚ್ ಇನಿಷಿಯೇಟಿವ್ಸ್ ಪನ್ಪುನ ಕಾರ್ಯಕ್ರಮ ಕುಡ್ಲದ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣಡು ನಡೆತಡು. ಕುಡ್ಲದ ಪ್ರತಿಷ್ಠಿತ ಬಿಲ್ಡರ್ ಬೊಕ್ಕ ಡೆವಲಪರ್ ಸಂಸ್ಥೆ ರೋಹನ್ ಕಾರ್ಪೊರೇಷನ್ ದ ನಿಲಿಟ್ ಈವ್ನಿಂಗ್ ಆಫ್ ಗ್ರಾಟಿಟ್ಯೂಡ್ ಸಿಎಸ್ಆರ್ ಅಂಡ್ ಕಮ್ಯುನಿಟಿ ಔಟ್ರೀಚ್ ಇನಿಷಿಯೇಟಿವ್ಸ್ ಪನ್ಪುನ ಕಾರ್ಯಕ್ರಮ ಕುಡ್ಲದ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣಡು ಅಟ್ಟಣೆ ಮಲ್ತಿದ್ದೆ. ಈ ಪೊರ್ತುಡು ರಿಯಲ್ ಎಸ್ಟೇಟ್ ಉದ್ಯಮದ ರಾಷ್ಟ್ರಮಟ್ಟದ ಪ್ರತಿನಿಧಿಗಳು ಇದ್ದಿದ್ದು ರಿಯಲ್ ಎಸ್ಟೇಟ್ ಇನ್ ಇಂಡಿಯಾ ಮಂಗಳೂರ್ಸ್ ಎಮರ್ಜಿಂಗ್ ಪೊಸಿಷನ್ ಪನ್ಪುನ ಇಸೇದ ಮಿತ್ತು ಚರ್ಚಾಕೂಟ ನಡೆತನು. ರೋಹನ್ ಕಾರ್ಪೊರೇಷನ್ ತಾಪಕೇರ್ ಬೊಕ್ಕ ಗುರ್ಕಾರ್ ರೋಹನ್ ಮೊಂತೆರೋ ಗುರ್ಕಾರ್ಮೆಂಟ್ ನಡೆತನ ಚರ್ಚಾಕೂಟಡು ರಿಯಲ್ ಲ್ಯಾಂಡ್ ಅಡ್ವೈಸರಿ ಸಂಸ್ಥೆದ ಆಡಳಿತ ನಿರ್ದೇಶಕರು ಬೊಕ್ಕ ಸಿಇಒ ಅಂಕುಶ್ ಸಾಯಲ್, ಡೈಮಂಡ್ ರಿಯಲ್ಟರ್ಸ್ ಕಂಪನಿದ ಪ್ರಾಪರ್ಟಿ ಕೆ ಕನ್ಸಲ್ಟೆಂಟ್ ದೀಪ್ತಿ ಮಲಿಕ್, ಹನ್ಸ್ ಲಿಂಕರ್ ಸಂಸ್ಥೆದ ತಾಪಕೇರ್ ಹೇಮ್ ಬಾಟ್ರಾ, ಅರ್ಬನ್ ಟರ್ಬನ್ ರಿಯಲ್ಟರ್ಸ್ ಸಂಸ್ಥೆದ ತಾಪಕೇರ್ ನವದೀಪ್ ಸಿಂಗ್ ಖನುಜ ಅಭಿಪ್ರಾಯ ದುಂಬುದಿಯರ್. ನಿರೂಪಕೇರ್ ಸಾಹಿಲ್ ಜಹೀರ್ ಸಮನ್ವಯಗಾರರಾದ ಕಾರ್ಯಕ್ರಮ ನಡಪಾದ ಕೊರಿಯರ್. ಅಂಕುಶ್ ಸಾಯಲ್ ಪಾತಿರ್ದು ಕುಡ್ಲನಕಡು ಎಡ್ಡೆ ಪರಿಸರ ಇದ್ದುದು ಪ್ರಶಾಂತ ವಾತಾವರಣ ಉಂಟು. ಅಂಚದೆ ಮುಲ್ಪ ಇಲ್ಲು ಮಲ್ಪೆರೆ ಹೆಚ್ಚು ಜನ ಬಂಡಾಲ ಪಾಡ್ಯರೆ ದುಂಬು ಬರೋದುಲ್ಲೇರು. ಇಂಚಿನ ವಾತಾವರಣಗೂ ರಿಯಲ್ ಎಸ್ಟೇಟ್ ಬೇರದ ಬಿಲೆ ಕಟ್ಟುನಂಚ ಇಚ್ಚಿ ಕುಡ್ಲನು ನನೊಂಜಿ ಮೆಟ್ರೋ ಸಿಟಿ ಆಯ್ರೆ ಬುಡಿಯರೆ ಬಲ್ಲಿ ಕುಡ್ಲನು ಕುಡ್ಲ ಆದೇ ಒರಿಪಾ ಒಂದು ಬರೋಡೊಂದು ಅಭಿಪ್ರಾಯ ತಿರಿಪಾಯಿರು. ದುಬೈಗ್ಲ ಕುಡ್ಲಗ್ಲ ಉಪ್ಪುನ ಎತ್ವಾಸಿದ ಬಗೆಟ್ ದೀಪ್ತಿ ಮಲಿಕ್ ಇವರ ಕುರ್ದು ಕುಡ್ಲ ಪ್ರದೇಶ ನರಮಾನಿ ಬದುಕಿಗೆ ಹೆಚ್ಚ ಅನುಕೂಲ ಆಯ್ನ ಜಾಗೆ ಆತುಂಡು. ದುಬೈ ನಗರದ ಬೇರ ವ್ಯವಹಾರ ಕಾರ್ಯಲು ಬೊಕ್ಕ ಮೂಲ ಸೌಕರ್ಯಗಳು ನಡೆದು ನಮ್ಮ ಕಲ್ಪೆರ ದಿಂಜ ಉಂಡುಂದು ಪಂಡರು. ರೇರಾ ಬೊಕ್ಕ ಜಿಎಸ್ಟಿ ಬಗೆಟ್ ಹೇಮ್ ಬಾಟ್ರಾ ಇವರ ಕುರ್ದು ರೇರಾ ಕಾನೂನುಡ್ದು ಇಲ್ಲು ಬೊಕ್ಕ ಆಸ್ತಿ ದೆತುನ್ನಕ್ಲೆಗ್ ಮಾತ್ರೆ ಅತ್ ರಿಯಲ್ ಎಸ್ಟೇಟ್ ಉದ್ಯಮಿಲೆಗ್ಲ ಅನುಕೂಲ ಆತಂಡ್ ದೆತುನ್ನಕ್ಲೆನ ದುಡ್ಡುಗೂ ಭದ್ರತೆನು ಒದಗಾತಂಡ್ ಮೋಸ ದಗಲ್ ಬಾಜಿಡ್ದು ಬಚಾವು ಮಲ್ತಿಂದು ಪಂಡರ್. ನವದೀಪ್ ಸಿಂಗ್ ಖನುಜ ಅಭಿಪ್ರಾಯ ತಿರಿಪಾದ ನಿಯಮುಲನ ಸರಳೀಕರಣ ರಿಯಲ್ ಎಸ್ಟೇಟ್ ಉದ್ಯಮಕ್ಕೂ ಇದೇ ಬೋಡಾಯಿನ ಅಗತ್ಯ ಆತುಂಡು. ಸರ್ಕಾರ ನಿಯಮುలను ಸಡ್ಲ ಮಲ್ತಂಡ ಯೋಜನೆಲಿಗೆ ಒಪ್ಪಿಗೆ ಬೊಕ್ಕ ಲೈಸೆನ್ಸ್ಲೆನು ತುರ್ತು ಪಡೆವುಲೆಂದು ಪಂಡರ್. ಚರ್ಚಾಕೂಟುಡು ರೋಹನ್ ಕಾರ್ಪೊರೇಷನ್ ನಿರ್ದೇಶಕರು ಡಿಯೋನ್ ಮೊಂತೆರೋ ಸೊಲ್ಮೆ ಸಂದಾಯರ್ ಪಾತ್ರಕತೆ ಕಾರ್ಯಕ್ರಮಟು ಸಾರ್ವಜನಿಕರು ಪಾಲದೆತ್ತೊಂಡರು. One thing is that don't ever compare Mangalore to become the next Bangalore, and that is going to be the biggest strength of Mangalore. Don't be Bangalore, be Mangalore. So let's not compare to Bangalore. Don't compare to a metro city. Metro is cities. my thing. Let Mangalore be Mangalore. Let Mangalore be Mangalore. Whether it's and greenery, that's the reason why whether people will invest, people will live, and that livable index. Don't create an investable index. Create a livable index for this city. So I think what we can learn from Dubai is ease of doing business, definitely. We can also learn from Dubai is infrastructure investment is another thing that I think we can learn. And I mean, yes, where India shines is that India has the scale and organic demand. Dubai still has a lot of investor demand, but India has the scale, the aspirational middle class. So we have a strength, and whatever weaknesses we have, we should learn from Dubai and other places. Understand the luxury comes second. The safety of your money and safety of your home comes first. And that is the first priority in every end user's mind. That has been given by these norms. GST has gone ahead and made it more, you could say, sustainable for the government to launch more projects, help the developers. I know the permissions and all of this at times become little claustrophobic for the developers, because understand the kind of projects Rohan Corporation has been doing. They need to go to different government legislations to get those permissions, which is not easy. But with getting all of those, where the RERA has been practiced, they are now completely safe and sound, and the investor or maybe an end user is 100% sure on the product that he's going to get. That safety is the base for those norms. Easy norms should be one thing that the government should focus, helping developers getting the approvals quicker. Online, they should facilitate it online so that developer has an ease of getting the approvals as early as possible. So that's about it. Yes. ನೀಟ್ ಪ್ರಶ್ನೆ ಪತ್ರಿಕೆ ಪಿದಾಯಿ ಬೂರ್ನ ಬೊಕ್ಕ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ತೆಗೆ ಇರೋದ ತೋಚಾದು ಬಿಸಿ ರೋಡ್ದ ಮೇಲ್ಸಂಕದ ಅಡಿಟು ಸೋಮವಾರ ಬಂಟ್ವಾಳ ಬೊಕ್ಕ ಪಾಣೇರ್ ಬ್ಲಾಕ್ ಯುವ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಬೊಕ್ಕ ಎನ್ಎಸ್ಯುಐ ಪ್ರತಿಭಟನೆ ನಡೆಪಾಡು.
ಬಂಟ್ವಾಳ ಬೊಕ್ಕ ಪಾಣೇರ್ ಬ್ಲಾಕ್ ಯುವ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಬೊಕ್ಕ ಎನ್ಎಸ್ಯುಐದ ನಿಲೆಟ್ ಸೋಮವಾರ ಬಿಸಿ ರೋಡ್ದ ಮೇಲ್ಸಂಕ ಮಾರ್ಗದ ಅಡಿಟ್ ಮಾಮಲ್ಲ ಪ್ರತಿಭಟನೆ ನಡೆಪಾಯಿರ್. ನೀಟ್ ಪ್ರಶ್ನೆ ಪತ್ರಿಕೆ ಪಿದಾಯಿಬೂರ್ನ ಬೊಕ್ಕ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ತೆಗ್ ಇರೋಧ ತೋಜಾದ್ ಈ ಪ್ರತಿಭಟನೆ ನಡೆತುಂಡು. ದುಂಬುದ ಮಂತ್ರಿ ಬಿ ರಮಾನದರೈ ಬೊಕ್ಕ ಸಾಮಾಜಿಕ ಕಾರ್ಯಕರ್ತರು ಎಂಜಿ ಹೆಗಡೆ ಪ್ರತಿಭಟನೆಡ್ ಪಾತಿರ್ದು ಕೇಂದ್ರ ಸರ್ಕಾರದ ನೀತಿಲೆಗ್ ಏವ್ರ ತೋಚಾಯರು. ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರರ್ ಬೇಬಿ ಕುಂದರ್, ಜಿಲ್ಲಾ ಪಂಚಾಯತ್ ದುಮ್ಮುದ ಸದಸ್ಯರ್ ಚಂದ್ರಪ್ರಕಾಶ್ ಶೆಟ್ಟಿ, ಪಿಯೂಸ್ ಎಲ್ ರಾಡ್ರಿಗಸ್ ಇಂಚ ಪಾಕ ಜನ ನಾಯಕರ್ ಪಕ್ಷ ಸಂಘಟನೆಲನ ಕಾರ್ಯಕರ್ತರ್ ಪ್ರತಿಭಟನೆಡ್ ಪಾಲದೆತ್ತೊಂಡೆರು. ನಾವು ಕೊಟ್ಟ ತೆರಿಗೆ GST ತೆರಿಗೆಯ ಪಾಲು ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದ 3 ಕಾಸಿನ ಸರ್ಕಾರ ಇದು, ಕೇಂದ್ರದ ಸರ್ಕಾರ. ಅದನ್ನು ಕೊಡುವುದಿಲ್ಲ. ಯಾವುದೇ ಅಭಿವೃದ್ಧಿ ಚಟುವಟಿಕೆ ನಾವು ಅಭಿವೃದ್ಧಿ ಮಾಡಿದ್ದೇವೆ, ರೋಡ್ ಮಾಡಿದ್ದೇವೆ, ಎಲ್ಲ ಕಡೆ ರೋಡ್ ಸತ್ಯ ಆಗ್ತಾ ಉಂಟು. ಅಪ್ಪ ತಂದೆ ಆ ರೋಡಿಗೆ ಹಣ ಕೊಡುದು ನಾನು, ಟೋಲ್ ಮೂಲಕ ಅದರ ಸಾಲ ತೀರಿಸುವುದು. ಚಿನ್ನ ತಗೊಳ್ಬೇಡಿ, ಏನು ಕಾರಲ್ಲಿ ಹೋಗಬೇಡಿ, ವಿದೇಶಿ ಪ್ರವಾಸ ಮಾಡಬೇಡಿ. ಇವ ಹೋಗಿ ಇಟಾಲಿಯ ಪ್ರಧಾನಿಗೆ ಚಾಕ್ಲೇಟ್ ಕೊಡ್ತಾನಲ್ಲ, ಎಂತ ಪ್ರಧಾನಿ? ಮೆಲೋಡಿಯೋ ಕಿಲೋಡಿಯೋ, ಇವ ಕಿಲಾಡಿ. ಮೆಲೋಡಿ ಚಾಕ್ಲೇಟ್ ಕೊಟ್ಟರು. ಇದೇ ಇಟಾಲಿಯನ್ ಹೆಸರಿಟ್ಟುಕೊಂಡು ಯಾರನ್ನ ದೂಷಣೆ ಮಾಡ್ತಾ ಇದ್ರು? ಮಾತು ಮಾತಿಗೆ ಇಟಾಲಿಯ ಗುಲಾಮರು, ಇಟಾಲಿಯ ಗುಲಾಮರು. ನಾಚಿಕೆಗೆಟ್ಟ ಪ್ರಧಾನಿ ಮೋದಿಯೇ ಅಲ್ಲಿ ಹೋಗಿ ಇಟಾಲಿಯ ಗುಲಾಮ ಆದಲ್ಲಪ್ಪ. ಪೆಟ್ರೋಲ್ ದರದಲ್ಲಿ ಮೋದಿ ಮಾಡುತ್ತಿರುವುದು ಮಹಾ ಮೋಸ. ಮನೆ ಮನೆಗೆ ಹೋಗಿ ಹೇಳಬೇಕು, ಇದು ಇಳಿಲೇಬೇಕು. 10 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ ಕಾರಣಕ್ಕೆ ಅದು ದೊಡ್ಡ ದೊಡ್ಡ ಬಿಜೆಪಿಯ ಲೀಡರ್ಸ್ ಅರೆಸ್ಟ್ ಆಗಿರೋದು. ನಾಚಿಕೆ ಆಗುದಿಲ್ಲ ಇವರಿಗೆ. ಎಲ್ಲಿ ಉಂಟು ಇವರ ABVP? ಇಲ್ಲಿ ತಟ್ಟೆ ಬಡ್ದ್ರಲ್ಲ ಸರ್ ನಿಮ್ಮ ಎಲೆಕ್ಷನ್ ಟೈಮಿಗೆ, ತಟ್ಟೆ. ಈಗ ಎಲ್ಲಿ ಹೋದ್ರು ತಟ್ಟೆ ಬಡ್ದವರೆಲ್ಲ. ಅವರು ಕೂಡ ಉತ್ತರ ಕೊಡಬೇಕು. ಆ ಪ್ರಧಾನ ಅವರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಇವತ್ತು ನಿರಂತರವಾಗಿ ಕೆಲವು ದಿವಸದಿಂದ ಈ ಬೆಲೆ ಏರಿಕೆಯನ್ನು ಮಾಡಬೇಕು ಅನ್ನುವಂಥ ದುರುದ್ದೇಶವನ್ನು ಇಟ್ಕೊಂಡೇ ನೀವು ಪೆಟ್ರೋಲ್ ಉಪಯೋಗ ಮಾಡಬೇಡಿ, ಗ್ಯಾಸ್ ಅದು ನಿಯಂತ್ರಣ ಎಣ್ಣೆ ಉಪಯೋಗ ಮಾಡಬೇಡಿ, ಇನ್ನೊಂದು ಮಾಡಬೇಡಿ ಅಂತೀನಿ. ಇವತ್ತು ಕೆಲವು ಜನ ಬಹಳ ಮುಂದೆ ಹೋಗಿದ್ದಾರೆ. ದೇಶ ಪ್ರೇಮದ ಒಂದು ಸಂಕೇತವನ್ನು ಕೊಟ್ಟು ಬಹುಶಃ ಬ್ಯಾನರ್ ಹಾಕಿದ್ದಾರೆ. ನಾನು ಬರ್ತಾ ನೋಡ್ತಾ ಇದ್ದೆ, ಸುಳ್ಯದಿಂದ ಬರ್ತಾ ಇದ್ದೆ. ನೀವು ಈ ಒಂದು ಬಂಗಾರವನ್ನು ಉಪಯೋಗ ಮಾಡಿಕೊಳ್ಬೇಡಿ, ದೇಶಕ್ಕೆ ನೀವು ಸೇವೆಯನ್ನ ಕೊಡಿ ಅಂತ, ನೀವು ಅದು ಇದು ಉಪಯೋಗ ಮಾಡಬೇಡಿ ಅಂತ ಹೇಳಿ ಬಹುಶಃ ಮೋದಿಜಿಯವರ ಕರೆಗೆ ನಾವು ಗೌರವ ಕೊಟ್ಟು ಅದನ್ನ ಕಡಿಮೆ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ಅರ್ಥ ಏನಾಯ್ತು ಅಂತ ಹೇಳ್ತಕ್ಕಂಥದ್ದು ಇವತ್ತು ನಾವು ಅರ್ಥ ಮಾಡಬೇಕಾಗಿದೆ. ಇವರು ಜನರನ್ನ ಮೂರ್ಖರನ್ನಾಗಿ ಮಾಡ್ತಕ್ಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಭಕ್ತರು ಕೂಡ ಅದನ್ನು ಒಪ್ಪಿಕೊಂಡು ನಾವು ಮೂರ್ಖರು ಹೌದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಅವರ ವರ್ತನೆಗಳು ಇದೆ ಅಂತ ಹೇಳ್ತಕ್ಕಂಥ ಮಾತು. ನಾವು ಮೂರ್ಖರು ಹೌದು, ಖಂಡಿತವಾಗಿ ನಾನು ಜನರಲ್ಲಿ ಕೇಳ್ತೇನೆ, ನಾವು ಯಾವಾಗಲೂ ಮೂರ್ಖರಾಗಬಾರ್ದು. ನಾವು ಸತ್ಯವನ್ನ ತಿಳ್ಕೊಳ್ಳುವಂತ ಬುದ್ಧಿವಂತಿಕೆ ನಮ್ಮಲ್ಲಿ ಇರಬೇಕು. ಯಥಾಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ವಿಚಾರವನ್ನ ನಾವು ಮೊದಲು ತಿಳ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮಲ್ಲಿ ಜನತೆಯಲ್ಲಿ ನಾನು ವಿನಂತಿ ಮಾಡಿಕೊಳ್ತಕ್ಕಂಥದ್ದು, ಬಿಜೆಪಿಯ ಮುಖಂಡರು ಬುದ್ಧಿವಂತರು ಇರಬಹುದು, ಆದ್ರೆ ನಾವು ಯಾವತ್ತೂ ದಡ್ಡರಾಗಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾವು ದಡ್ಡರಾಗಬಾರ್ದು, ರಮನಾಥ ನಾವು ದಡ್ಡರಾಗಬಾರ್ದು. ಯಾರು ಕೂಡ ನಿಮ್ಮಲ್ಲಿ ಕೇಳ್ತೇನೆ, ನಾವು ದಡ್ಡರಾಗಬಾರ್ದು. ಸೀಕಡ್ಲ ದುಂಪು ಆಯುರ್ವೇದ ಮರ್ತದೆ ತೊಡ್ಡ ಸೀಕ್ ಬರನ್ನಂಚ ತಡೆಪುನ ಶಕ್ತಿ ಬುಲೆಪಾವನುಲಿಂದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ತೀರ್ಥ ಸ್ವಾಮೀಜಿ ಪಂತೆರ್ ಕುಡ್ಲದ ಎಯ್ಯಾಡಿ ಬಾರೆಬೈಲ್ ಮಾರ್ಗುಡು ಶ್ರೀ ವೇದಮಾಯು ಆಯುರ್ವೇದ ಆ್ಯಂಡ್ ವೆಲ್ನೆಸ್ ಸೆಂಟರ್ದ ಹೊಸ ಆಸ್ಪತ್ರೆ ಲೋಕಾರ್ಪಣೆ ಮಲ್ತದ 6 ಆಶೀರ್ವಚನ ಕೊರಿಯರು. ದಕ್ಷಿಣ ಕನ್ನಡ ತಿರುಗಾಟ ಉದ್ಯಮ ಇಲಾಖೆ ಒತ್ತೊಂದುನ ಆಯುರ್ವೇದ ಕ್ಲಿನಿಕ್ ಶ್ರೀ ವೇದಮಾಯು ಆಯುರ್ವೇದ ಆ್ಯಂಡ್ ವೆಲ್ನೆಸ್ ಸೆಂಟರ್ ಹೊಸ ಆಸ್ಪತ್ರೆ ಕುಟ್ಲದ ಎಯ್ಯಾಡಿ ಬಾರೆಬೈಲ್ ಮಾರ್ಗುಡು ಐತಾರ ಕಾರ್ಯ ಸುರುಮಲ್ತಂಡು. ಶ್ರೀ ವೇದಮಾಯು ಆಸ್ಪತ್ರೆದ ಮುಖ್ಯಸ್ಥರ್ ಡಾಕ್ಟರ್ ಕೇಶವರಾಜ್ ಎತ್ಕೊಂಡರ್. ಎಡನೀರ್ ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಹೊಸ ಆಸ್ಪತ್ರೆ ಲೋಕಾರ್ಪಣೆ ಮಲ್ತದ ಆಶೀರ್ವಚನ ಕೊರಿಯರ್. ಆಯುರ್ವೇದ ಪಾಕ ವರ್ಷಲನ ಇತಿಹಾಸ ಉಪ್ಪುನ ಪಿರಾಕ್ತ ಪದ್ಧತಿ
ಸಾಮಾನ್ಯವಾದ ಸೀಕ್ ಬತ್ತ ನಡೆದು ಬೊಕ್ಕ ಮರ್ತು ಮಲ್ಪುವ ಆಡ ಸೀಕಡ್ ದುಂಬು ಆಯುರ್ವೇದ ಮರ್ತದೆ ತೊಂಡ ಶರೀರೋಡು ಸೀಕ್ ತಡೆಪುನ ಶಕ್ತಿ ಬುಲೆಪಾವನೊಲಿ ಕರ್ನಾಟಕ ಬ್ಯಾಂಕ್ ಮುಖ್ಯ ಆಫೀಸ್ದ ವ್ಯವಸ್ಥಾಪಕ ನಿರ್ದೇಶಕಿ ರಾಘವೇಂದ್ರ ಎಸ್ ಭಟ್ ಪಾತಿರ್ದು ಸೀಕ್ ಇಜ್ಜಂದಿನ ಮನಸ್ತ ಸೀಕ್ಗ್ಲ ಇತದ ಕಾಲುಡು ಮರ್ತ್ ಅಗತ್ಯ ಆಯುರ್ವೇದ ಮರ್ತ್ ಭಾರತೀಯ ಪರಂಪರೆದ ಅಮೂಲ್ಯ ಸಂಪತ್ತೊಂದು ಪಂಡೆರು ಸಮಾಜ ಸೇವಿಕೆ ರಾಯನ ಪದ್ಮಶ್ರೀ ಡಾಕ್ಟರ್ ಹರೇಕಾಳ ಹಾಜಬ್ಬ ಕೊರಿನ್ ರಸ್ಖೀನ ಬೊಕ್ಕ ಕೆ ನಾರಾಯಣ ಮಾಸ್ಟರ್ ಮೆಕ್ಲಿಕ್ ಸಮ್ಮನದ ಮರ್ಯಾದೆ ಮಲ್ತೇರು ಶ್ರೀದೇವಿ ಕಾರ್ಯಕ್ರಮಡಿತ್ತೇರು ಡಾಕ್ಟರ್ ಕೇಶವ ರಾಜ್ ಮಾಹಿತಿ ಕೊರ್ದು ಹೊಸ ಆಸ್ಪತ್ರೆಡು ಎಟ್ಟಿನ ತೆರಿನ ವೈದ್ಯರಡ್ದು ನಾಡಿ ಪರೀಕ್ಷೆ ಕೇರಳ ಪಂಚಕರ್ಮ ಮರ್ದ್ ಪೊಂಚೊಳಿನ ಆರೋಗ್ಯ ಬೊಕ್ಕ ಸೀಕಗ್ ಮರ್ದ್ ಪೈಲ್ಸ್ ಬೊಕ್ಕ ಪಿಸ್ಟುಲಾ ಮರ್ದ್ ಯೋಗ ಧ್ಯಾನ ವೆಲ್ನೆಸ್ ಸ್ಪಾ ಬೆರಿಬೇನೆ ಬೇರಿ ಮುಳ್ಳು ಸಮಸ್ಯೆಲಿನ ಆರೈಕೆ ಮೊರಂಬು ಬೊಕ್ಕ ಸಂದ್ ಬೇನೆಗ್ ಮರ್ದ್ ತರಬೇನೆ ಸೈನಸ್ ಬೊಕ್ಕ ಒತ್ತಡ ಪತ್ರಡ್ ದೀಪುನ ಮಧುಮೇಹ ಬೊಕ್ಕ ನೆತ್ತೆರು ಒತ್ತಡ ಆರೈಕೆ ಚರ್ಮ ಬೊಕ್ಕ ಜೀವನ ನಮೂನೆ ಸಂಬಂಧ ಮರ್ದಲು ಉಂಡುಂದು ಪಂಡೇರು ಸುಮಾರು 5,000 ವರ್ಷಗಳ ಒಂದು ಇತಿಹಾಸ ಇರುವಂಥ ಒಂದು ವೈದ್ಯಕೀಯ ಪದ್ಧತಿ ಆಯುರ್ವೇದ ವೈದ್ಯಕೀಯ ಪದ್ಧತಿ. ಇವತ್ತು ಬೇರೆ ಬೇರೆ ರೀತಿಯ ವೈದ್ಯಕೀಯ ಪದ್ಧತಿಗಳು ನಮ್ಮ ಮಧ್ಯೆ ಇರುವುದನ್ನು ನಮಗೆ ಕಾಣಬಹುದು. ನಾವೆಲ್ಲ ನಮ್ಮ ರೋಗ ಬಂದ ಮೇಲೆ ನಾವು ಚಿಕಿತ್ಸೆ ಪಡೀಲಿಕ್ಕೆ ಬೇರೆ ವೈದ್ಯಕೀಯ ಪದ್ಧತಿಯನ್ನು ನಾವು ಅವಲಂಬಿಸ್ತೇವೆ. ಆದರೆ ಆಯುರ್ವೇದ ಅನ್ನುವಂಥ ಒಂದು ವೈದ್ಯಕೀಯ ಪದ್ಧತಿ ಯಾವ ರೀತಿಯಾದಂಥ ಚಿಕಿತ್ಸೆಗಳಲ್ಲಿ ಇವೆ ಅನ್ನೋದಾಗಿ ಪಂಚಕರ್ಮ ಚಿಕಿತ್ಸೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಚಿಕಿತ್ಸೆ ಇರ್ಬೋದು. ಅದನ್ನೆಲ್ಲ ನಾವು ಮುಂಚಿತವಾಗಿ ಪಡ್ಕೊಂಡ್ರೆ ನಾವು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಬೋದು ಮತ್ತು ರೋಗ ಬರುವುದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಒಂದು ವಿಶೇಷವಾದಂಥ ಒಂದು ಶಕ್ತಿಯನ್ನು ಹೊಂದಿದಂತಹ ನಮ್ಮ ದೇಶದ ಮಣ್ಣಿನ ಒಂದು ಸಂಸ್ಕೃತಿ, ನಮ್ಮ ಮಣ್ಣಿನ ಒಂದು ವೈದ್ಯಕೀಯ ಪದ್ಧತಿ ಆಯುರ್ವೇದ ಅನ್ನುವಂಥ ಒಂದು ವೈದ್ಯಕೀಯ ಪದ್ಧತಿ. ಇವತ್ತು ಅದರ ಸಲುವಾಗಿ ಇವತ್ತು ಇಲ್ಲಿ ಸುಂದರವಾದಂಥ ಒಂದು ಆಸ್ಪತ್ರೆ ಇವತ್ತು ಇಲ್ಲಿ ನಿರ್ಮಾಣವಾಗಿದೆ. ಮುಖ್ಯವಾಗಿ ಇವತ್ತಿನ ಈ ಕಾಲದಲ್ಲಿ ನಾವೆಲ್ಲ ಹೆಚ್ಚಾಗಿ ವಿಷಯವನ್ನೇ ಸೇವಿಸ್ತಾ ಇರುವಂಥ ಈ ಕಾಲದಲ್ಲಿ ಇಂಥ ವೈದ್ಯಕೀಯ ವ್ಯವಸ್ಥೆ ನಿಮಗೆ ನಮ್ಮ ಮಧ್ಯೆ ಇವತ್ತು ಅನಿವಾರ್ಯವಾಗಿ ನಮ್ಮನ್ನು ಕಾಡ್ತಾ ಇದೆ. ಹಾಗಿರುವಾಗ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಅದರ ವ್ಯವಸ್ಥೆಯನ್ನು ಸಮಾಜ ಉಪಯೋಗಿಸಿಕೊಳ್ಬೇಕು. ಕಾಯಿಲೆ ಇದ್ದವರಿಗೆ ಮಾತ್ರ ಅಲ್ಲ, ಕಾಯಿಲೆ ಇಲ್ಲದವರಿಗೆ ಇರುವಂಥ ಒಂದು ಮನೋವ್ಯಾಧಿ ಇರ್ತದೆ. ಅವರು ಸಮಾಜದಲ್ಲಿ ಬಹಳ ಪ್ರೆಷರ್ಲಿ ಕೆಲವು ಸಲ ಏನೋ ಒಂದು ಮಾತಾಡಿದ್ದು ಸಮೇತ ಗೊತ್ತಾಗೋದಿಲ್ಲ ನಮಗೆ ಸಹ ಕೆಲವು ಸಲ ಆಗ್ತದೆ, ನೀವೇನು ಹೇಳಿದ್ದು ಅಂತ ಪುನಃ ಕೇಳ್ತೇವೆ ನಾವು. ಒಂದು ರೀತಿ ಅದು ಮನೋವ್ಯಾಧಿಯೇ. ಅಂಥವರನ್ನು ಎಲ್ಲ ಒಂದು ದಾರಿದೀಪವಾಗಿ ಬೆಳಗಿಸುವಂಥ ಈ ವೈದ್ಯ ಪ್ರೊಫೆಷನ್, ಅಂಥ ಒಂದು ಪ್ರೊಫೆಷನ್ ಮಾಡಿಕೊಂಡಿರುವಂಥ ನಮ್ಮ ಡಾಕ್ಟ್ರು ಇವತ್ತೊಂದು ಇಲ್ಲಿ ಮಂಗಳೂರಿನಲ್ಲಿ ಒಂದು ವೇದಮಾಯ ಆಯುರ್ವೇದ ಆಸ್ಪತ್ರೆ ಅಂತ ಹೇಳುವಂಥನ್ನು ಹೊಸತಾಗಿ ಉದ್ಘಾಟನೆಗೊಳಿಸಿ ಸಮಾಜದ ಋಣ ತೀರಿಸಲಿಕ್ಕೆ ಹೊರಟಿದ್ದಾರೆ. ಅವರು ಈಗಾಗಲೇ ತೀರಿಸ್ತಾ ಇದ್ದಾರೆ, ಇದರಿಂದಾಗಿ ಇನ್ನಷ್ಟು ಅಡಿಷನಲ್ ಫೆಸಿಲಿಟಿಗಳೊಂದಿಗೆ ತೀರಿಸ್ತಾ ಇದ್ದಾರೆ. ಕರ್ನಾಟಕ ಬ್ಯಾಂಕನ್ನು ನಾನು ಜೀವಮಾನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ನಾನು BMS ಮಾಡಿ ಫಸ್ಟ್ ಆಸ್ಪತ್ರೆ ಶುರು ಮಾಡುವಾಗ ಕೆನರಾ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೆ. ಆವಾಗಿನ ಮ್ಯಾನೇಜರ್ ಅವರು ಈಗಲೂ ಕೂಡ ನಂಗೆ ಭಾಳ ಆತ್ಮೀಯರು, ನನ್ನ ಪೇಷಂಟು ಹೌದು. ಸೊ ಅದೇ ರೀತಿ ಈಗ ನಮ್ಮ ಕರ್ನಾಟಕ ಬ್ಯಾಂಕಲ್ಲಿ ನನಗೆ ಭಾಳ ಖುಷಿಯ ವಿಚಾರ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಭಾಳ ಆತ್ಮೀಯರಾಗಿರುವಂತಹ ಒಂದು ಬ್ಯಾಂಕ್ ಅಂತ ನಾವು ಕರಿಬೋದು. ಅಲ್ಲಿಯ ಮ್ಯಾನೇಜ್ಮೆಂಟಲ್ಲಾಗಿರ್ಬೋದು, ಅದೇ ರೀತಿ ಅಲ್ಲಿಯ ಕೆಳವರ್ಗದ ಸಿಬ್ಬಂದಿಗಳಾಗಿರ್ಬೋದು, ಮಧ್ಯಮ ಎಲ್ಲ ಸಿಬ್ಬಂದಿಗಳು ಕೂಡ ಬಹಳ ಆತ್ಮೀಯವಾಗಿ ಒಂದು ನಮಗೆ ವ್ಯವಹಾರದಲ್ಲಿ ಆಗಿರ್ಬೋದು ಅಥವಾ ಅಲ್ಲಿಗೆ ಬ್ರಾಂಚಿಗೆ ಹೋದಾಗ ಕೂಡ ನಮಗೆ ಬಹಳ ಆತ್ಮೀಯರಾಗಿರುವಂತಹ ಒಂದು ಬ್ಯಾಂಕ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮುಲ್ಲೈ ಮುಗಿಲನ್ ಸರ್ ಇರಬೇಕಿತ್ತು. ನಾನು ಯಾಕೆ ಅವ್ರು ನೆನೆಸ್ಕೊಳ್ತೇನೆ ಅಂತ ಹೇಳಿದ್ರೆ, ಎಲ್ಲರೂ ಹೇಳ್ತಾರೆ ಆಫೀಸರ್ಸ್ ಲೆವೆಲ್ಗಳಲ್ಲಿ ಬಹಳ ಸ್ಟ್ರಿಕ್ಟ್ ಪರ್ಸನ್ನು, ಬಹಳ ಕಷ್ಟ. ಆದರೆ ನನ್ನ ಈ ಆಯುರ್ವೇದ ಆಸ್ಪತ್ರೆ ನಾವು ಏನು ಕಟ್ಟಿದ್ದೇವೆ, ಏನು ಮಾಡಿದ್ದೇವೆ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ನಮಗೆ ಇದರಲ್ಲಿ ಕೇವಲ 2 ದಿವಸದಲ್ಲಿ ನನಗೆ ನನ್ನ ಫೈಲ್ ಪಾಸ್ ಆಗಿದೆ.
ರಾಜ್ಯದ ಕಾರ್ಡ್ ಖಾತೆ ಮಂತ್ರಿ ಈಶ್ವರ ಖಂಡ್ರೆ ಸೋಮವಾರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೂ ಬದಲಿದ್ದರು. ಕಟೀಲು ಅನಂತ ಪದ್ಮನಾಭ ಆಸ್ಥಾನ ಬೊಕ್ಕ ಹರಿನಾರಾಯಣದಾಸ ಆಸ್ಥಾನ ಮಂತ್ರಿಯರನ್ನು ಎತ್ಕೊಂಡರು. ರಾಜ್ಯದ ಕಾರ್ಡ್ ಖಾತೆ ಮಂತ್ರಿ ಈಶ್ವರ ಖಂಡ್ರೆ ಸೋಮವಾರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೂ ಬತ್ತಿದ್ದರು. ಕಟೀಲ್ ಅನಂತ ಪದ್ಮನಾಭ ಆಸ್ಥಾನ ಬೊಕ್ಕ ಹರಿನಾರಾಯಣದಾಸ ಆಸ್ಥಾನ ಮಂತ್ರಿಯರನ್ನು ಎದ್ದುಕೊಂಡರು. ದೇವಸ್ಥಾನದ ಬಗೆಟ್ ಮಾಹಿತಿ ಪಿಂದಿದು ದೇವರಿನ ಇಂಬುನಟ್ಟೊಂದು ಮಂತ್ರಿ ಈಶ್ವರ ಖಂಡ್ರೆ ಕೃಷ್ಣರಾಜ ತಂತ್ರಿಯರೆದು ಪ್ರಸಾದದೆತ್ತೊಂಡರು. ಕಾರ್ಡ್ ಇಲಾಖೆದ ಅಧಿಕಾರಿ ಶ್ರೀಧರ, ಕರ್ನಾಟಕ ಗೋಂಕು ಅಭಿವೃದ್ಧಿ ನಿಗಮದ ಗುರ್ಕರ್ ಮಮತಾ ಡಿಎಸ್ ಗಟ್ಟಿ ಬೊಕ್ಕ ರಾಜಕೀಯ ನಾಯಕರು ಈ ಪೊರ್ತುಡು ಒಟ್ಟುಕಿದ್ದರು. ನಮ್ಮ ದೇವಸ್ಥಾನದಲ್ಲೇ ಮಾಡ್ತೀವಿ ಅಂದರೆ ಅದಕ್ಕೆ ಇವರಿಗೆ ನಾವು ದಾಖಲೆಯಲ್ಲಿ ಅಂದರೆ ಪಡೆದದ್ದು ಅಂತಂದರೆ ಕರೀಲಿಕ್ಕೆ ಕಾವೇಶ್ವರ ಕೆಫೆ ಪನ್ಪುನ ಸಸ್ಯಾಹಾರಿ ರೆಸ್ಟೋರೆಂಟ್ ಕುಡ್ಲದ ಕದ್ರಾ ಪಾರ್ಕ್ ಕೈತಲು ಐತಾರ ಕಾರ್ಯ ಶುರು ಮಾಡ್ತಿದ್ದ. ಪ್ರಕಾಶ್ ಭಂಡಾರಿ, ರೋಹನ್ ಮೊಂತೇರು ಇಂಚ ಬೆನ್ನೆರು ಪಾಲದೆತ್ತೊಂದು ಕಾವೇಶ್ವರ ಕೆಫೆ ಉದಿಪನ ಮಲ್ತೇರು. ಸಂಪ್ರದಾಯದ ಇತಿದ ಮಟ್ಟದ ದೇಶದ ತೆನೆಕೈ ಭಾರತ ಬಡಕೈ ಭಾರತದ ಸೇರ್ನಂಚ ನಿರ್ಮಲವಾಯಿನ ರುಚಿ ರುಚಿತ ತೆನಸು ಮನಸ್ಸುಗೂ ಪುದರ್ ಪೋಯಿನ ಹೊಸ ಹೋಟೆಲ್ ಕಾವೇಶ್ವರ ಕೆಫೆ ಸಸ್ಯಾಹಾರಿ ರೆಸ್ಟೋರೆಂಟ್ ಕುಡ್ಲದ ಕದ್ರಾ ಪಾರ್ಕ್ ಕೈತಲು ಐತಾರ ಕಾರ್ಯ ಶುರು ಮಲ್ತಡು. ಬೊಂಬಾಯಿದ ದುಂಬುದ ಪೊಲೀಸ್ ಒತ್ತು ಕಮಿಷನರ್ ಪ್ರಕಾಶ್ ಭಂಡಾರಿ, ಉದ್ಯಮಿ ಕರುಣಾಕರ ಶೆಟ್ಟಿ, ರೋಹನ್ ಕಾರ್ಪೊರೇಷನ್ ತಾಪಕೀರ್ ರೋಹನ್ ಮೊಂತೇರು, ದುಂಬುದ ಮೇರ್ ಲೈನ ಶಶಿಧರ ಹೆಗ್ಡೆ ಬೊಕ್ಕ ಭಾಸ್ಕರ್ ಮೊಯ್ಲಿ ಮಲ್ಲ ಬಿನ್ನಿರಾದು ಪಾಲದೆತ್ತೊಂದು ಕಾವೇಶ್ವರ ಕೆಫೆ ಉದಿಪನ ಮಲ್ತೇರು. ಬೇರೆ ನಡಪಾವುನ ಸುಲಭಾತ್ ಗಿರಾಕಿಲಿನ ಇಸ್ವಾಸ ಪಡೆಂಡ ಮಾತ್ರೆ ಬೇರುಡು ಗೆಲ್ಮೆ ಪಡೆಯರೆ ಸಾಧ್ಯ. ವ್ಯವಹಾರನು ಒಂಜಿ ಸೇವೆ ಪಂಡು ಲೆಕ್ಕುಗು ತೆತ್ತೊಂದು ನಡಪಾವಡೊಂದು ರೋಹನ್ ಮೊಂತೇರು ಪಂಡೆರು. ಪ್ರಕಾಶ್ ಭಂಡಾರಿ, ಶಶಿಧರ ಹೆಗ್ಡೆ, ಭಾಸ್ಕರ್ ಮೊಯ್ಲಿ ಪಾತೆರ್ದು ಹೊಸ ಹೋಟೆಲ್ ಕಾವೇಶ್ವರ ಕೆಫೆಗೆ ಎಡ್ಡೆಪ್ಪು ಬಯಕೇರು. ಪಾರ್ಕ್ಸ್ ಗ್ರೂಪ್ ಆಫ್ ಹೋಟೆಲ್ದ ಅಂಗಸಂಸ್ಥೆ ಕಾವೇಶ್ವರ ಕೆಫೆಟ್ ಬಗೆಬಗೆದ ರುಚಿ ಶುಚಿ ತೆನೆಸ್ಲೆನ ಪರಂಪರೆ ಉಂಡು. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಆ್ಯಂಡ್ ಸ್ಟ್ರೀಟ್ ಸ್ಟೈಲ್ ಕಾಂಟಿನೆಂಟಲ್ ತೆನೆಸುಲು, ಡೆಸಾರ್ಟ್ ಬೊಕ್ಕ ಬೆವರೇಜಸ್ ತಿಕ್ಕೊಂಡು. ಕಾವೇಶ್ವರ ಕೆಫೆದ ಪಾಲುದಾರರು ರಘು ಎಲ್ ಶೆಟ್ಟಿ, ಕೇದಾರನಾಥ ಶೆಟ್ಟಿ, ಪರ್ವತ್ ಶೆಟ್ಟಿ, ಸಹಜ್ ರೈ ಈ ಪುರ್ತುಡಿತ್ತೇರು. ದುಂಬುದ ಪಾಲಿಕೆ ಸದಸ್ಯರು ಶಕಿಲಾ ಕಾವಾ ಬೊಕ್ಕ ಶ್ರೀಕಾಂತ ಶೆಟ್ಟಿ ಉದಿಪನ ಲೇಸಡಿತ್ತೇರು. ಒಂಜಿ ಸ್ಪೆಷಲ್ ಆಯ್ನ ಅಂಚನ ಔಟ್ಲೆಟ್ ಪಂಡ ಓಪನ್ ಸ್ಪೇಸ್ ಆತು, ಸೆಲ್ಫ್ ಆತ್ಗೆ ತೊನ್ನ ಡೈನಿಂಗ್ ಆತು, ಈ ರೀತಿದ ರಡ್ಡ್ ವಿಭಿನ್ನ ರೀತಿದ ಒಂಜಿ ಕೊಡುಗಿನ ನಮ್ಮ ಕುಡ್ಲಕ್ಕೆ ದಯ ಕೊರ್ರೆ ಬಲಿ ಪನ್ಪುನಂಚನ ಯೋಚನೆನ ಸಂದರ್ಭಡ್ ಮಂತ್ ನಮ್ಮ ಪಾರ್ಕ್ಸ್ ಗ್ರೂಪ್ ಆಫ್ ಹೋಟೆಲ್ ದಯ ಪಂಡ ಐಟ್ ಪಾರ್ಕ್ಸ್ಡ್ ಪಿ ಎ ಬಂಡ ಪರ್ವತನ್ನಿ, ಆರು ಬಂಡ ರಘುಮಾಮ, ಕೆ ಬಂಡ ಕೇದರನ್ನಿ, ಎಸ್ ಬಂಡ ಎನ್ನ ಸಹಜ್ ಅಂಚ ಆ ರೀತಿಡ್ ನಮ್ಮ ಪಾರ್ಕ್ ಪಂಚ ಸಂಸ್ಥೆನ ಸ್ಥಾಪನೆ ಮಂತದ್ದು ಒಂದೊಂಜಿ ಪ್ರಥಮವಾಯಿನಂಚಿನ ಔಟ್ಲೆಟ್ ಕಾವೇಶ್ವರ ಕೆಫೆ ಬಂಡ ಪುದರ ಉಂದೀಪೆ ಮನ್ಪುನ ಯೋಚನೆ ಮನ್ಪುನಾಗ ಮಾಮ ಬಂಡೇರಿ ಎನ್ನ ಆರಾಧ್ಯ ದೇವಿರು ಕಾವೇಶ್ವರದ ಅಲ್ಪದ ಏನ್ ಟ್ರಸ್ಟ್ ಇಲ್ಲ ಆತುಲ್ಲೆ ದೇವರನ್ನ ಪುದರ ದೀಕ ಈ ಭಾಗಟ್ಲ ಈಶ್ವರನೇ ಶಕ್ತಿ ಪುನೈಕೋಸ್ಕರ ಈಶ್ವರನ ಪುದರ ನಮ್ಮ ಸಂಸ್ಥೆಗೆ ಇಪ್ಪಡು ಪನ್ಪುರಂಚನ ಯೋಚನೆನ ಸಂದರ್ಭಡ್ ಮಂತದು ಕಾವೇಶ್ವರ ಕೆಫೆ ಪನ್ಪುರಂಚನ ನೂತನ ಸಂಸ್ಥೆನೆ ಇನ್ನು ಮಾತಿರ್ನಲ್ಲ ಅತಿಥಿಲನ ಉಪಸ್ಥಿತಿ ಇನಿ ನಮ್ಮ ಉದ್ಘಾಟನೆ ಮಂತ ಈ ರಸ್ತೆ ಅಭಿವೃದ್ಧಿ ಆಯ್ಬೊಕ್ಕ ಈ ರಸ್ತೆದ ಅಭಿವೃದ್ಧಿಯ ಜೊತೆಗೆ ಸಾರ್ವಜನಿಕ ಮೂಲಭೂತ ಸೌಕರ್ಯದೊಟ್ಟಿಗೆ ಟೂರಿಸಂ ಡೆವಲಪ್ಮೆಂಟ್ ಮಲ್ಪನ ಒಂಜಿ ಪ್ಲಾನ್ ಮಲ್ತ ಐಟ್ ಟೂರಿಸಂ ಡೆವಲಪ್ಮೆಂಟ್ ಪ್ಲಾನ್ ಇಂಚೆ ಬಂದಾಗ ಮಂಗಳೂರು ನಗರದ ಹೃದಯ ಭಾಗೋಡು ಪಿಲಿಕುಲ ಪಾರ್ಕ್ ಬುಡ್ನ ಬೊಕ್ಕ ಒರಿದಿನ ಪಾರ್ಕ್ ಪುನು ಮುಲ್ತ ಕದ್ರಿ ಪಾರ್ಕ್ ಮಾತ್ರ ಐಕ್ ಪೂರಕವಾಯಿನ ಒಂಜಿ ಪ್ಲಾನ್ ಮಲ್ತ ಆ ಪ್ಲಾನ್ ಈ ರೆಡ್ ರಿಟ್ಲ ಒಂಜಿ ಟೂರಿಸಂ ಡೆವಲಪ್ಮೆಂಟ್ ಮಲ್ಪನ ಎಲ್ಲೆಲ್ಲಿಯ ಶಾಪನ್ನು ಮಲ್ತದ ನಮ್ಮ ಅವೇನು ಸ್ಮಾರ್ಟ್ ಸಿಟಿ ಮೂಲಕ ಟೆಂಡರ್ ಮಲ್ಪನಂಚಿನ ಒಂಜಿ ಕಾರ್ಯಕ್ರಮ ಮಲ್ತ ಐಟಿ ನೆಂಗ್ಲೇಗ್ಲ ಒಂಜಿ ನಮ್ಮನೆ ಒಂಜಿ ರೆಸ್ಟೋರೆಂಟ್ ಬರ್ಪಿನ ಎಂಗ್ಲೆ ಮಾತ ಸಂತೋಷ ದಯಪಂಡ ರಘುವನ್ನೆಲ್ಲ ಬಾರಿ ದೂರದ ಬೊಂಬಾಯ್ಡ್ ಬಾರಿ ಅನುಭವ ಉಪ್ಪುನಾರು, ಪರ್ವತ್ ಶೆಟ್ಲ ಅನುಭವ ಉಪ್ಪುನಾರು, ಒಂಜಿ ರಾಮಕೃಷ್ಣ ಹೋಟೆಲ್ದ ಸುಬ್ಬಣ್ಣನ ಸಂಬಂಧಪಟ್ಟಿರಂಚಿನ ಒಂಜಿ ವ್ಯಕ್ತಿ ಆಯ್ನ ಹತ್ರ ಪೂರ ಅನುಭವ ಹೋಟೆಲ್ ಉದ್ಯಮಡ್ ಅನುಭವ ಇತ್ತದು ಯಶಸ್ವಿ ಆತಿನಕ್ಕಲು ಆಯ್ನ ಹತ್ರ ಖಂಡಿತವಾದ ಇನಿ ನಮ್ಮ ಉದ್ಘಾಟನೆ ಮಲ್ತಿನ ಈ ರೆಸ್ಟೋರೆಂಟ್ ಮಂಗಳೂರು ನಗರಡೆ ಒಂಜಿ ಪ್ರಸಿದ್ಧವಾದ ರೆಸ್ಟೋರೆಂಟ್ ಆಪಿನ ತೋಲ ಸಂದೇಶ ಇಜ್ಜಿ ಬೇರೆ ಮಲ್ಪನೆ ಆತ ಈಸಿ ಇಜ್ಜಿ ಉವೇ ಬೇರೆ ಮಲ್ಪುಡಾಂಡ
ಕಾಸು ಕಣದ ಪಾಡೋಡು ಇಂಟೀರಿಯರ್ ಮಲ್ಪೋಡು ಜನಕ್ಕಲ್ನ ರುಚಿ ತೂವಡು ಜನಕ್ಕಲಿ ಬೋಡ್ತಿನ ಒಂಜಿ ಪದಾರ್ಥ ಕೊರೋಡು ಇದು ಭಾರಿ ಈಜಿತ್ತ ಬೇಲೆ ಆಯ್ತು ಮಸ್ತ್ ಕಷ್ಟದ ಕೆಲಸ. ಆ ಕಷ್ಟದ ಕೆಲಸ ಮಲ್ಪೋಡಾಂಡ ಮಸ್ತ್ ಮೆಹನತ್ ಮಲ್ಪೋಡು. ಆ ಮೆಹನತ್ ಮಲ್ತಿ ಬೊಕ್ಕನೆ ಒಂಜಿ ರುಚಿ ಬರ್ಪುನಿ ಅಂಚಾದುಪ್ಪುನಾಗ ಈ ಜನಕ್ಕಲಿ ಕೊರೋಡಾಂಡ ಅಕಲೊಂಜಿ ಸೇವೆ ರೂಪೋಡು ಮಲ್ತೊಂದುಲ್ಲೇರು. ಆ ಸೇವೆ ರೂಪ ಬಂದು ಒಂಜಿ ಮಾತೆರೆಗ್ಲ ಮುಟ್ಟುದು. ಆ ಸೇವೆನ ಮಾತೆರೆಗ್ಲ ಒಂಜಿ ಕೊರ್ರೆ ಹಾಕ್ಲಿಗೆ ದೇವೇರು ಶಕ್ತಿ ಕೊರಾಡು. ನನಲ ಹಾಕ್ಲಿಗೆ ಮಸ್ತ್ ಇಂಚಿನ ನೂದು ರೆಸ್ಟೋರೆಂಟ್ ಕೆಫೆ ಓಪನ್ ಮಲ್ಪೆರೆ ಶಕ್ತಿ ಕೊರಾಡು. ಈ ಕೆಫೆ ನಮ್ಮ ಇಡೀ ಕರ್ನಾಟಕದ ಇಡೀ ರಾಷ್ಟ್ರ ಮಟ್ಟ ಮುಟ್ಟಾಡು. ಎಂಚ ರಾಮೇಶ್ವರಂ ಉಂಡ ಅಂಚನೆ ಕಾಬೇಶ್ವರಂಲ ಕೆಫೆ ಮುಟ್ಟಾಡು. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ದ ಮೈಂಡ್ ಡೈಮಂಡ್ಸ್ ಸಬ್ ಬ್ರ್ಯಾಂಡ್ ಇಂದದ ಹೊಸ ಸಂಗ್ರಹ ಅನೇಕ ಶನಿವಾರ ಕುಡ್ಲದ ಅಂಗಡಿಡು ಉದಿಪನ ಮಲ್ತದೇರು. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮೈಂಡ್ ಡೈಮಂಡ್ಸ್ ಸಬ್ ಬ್ರ್ಯಾಂಡ್ ಇಂದಿತ ಹೊಸ ಸಂಗ್ರಹ ಅನೇಕ ಶನಿವಾರ ಕುಡ್ಲದ ಅಂಗಡಿಡು ಉದಿಪನ ಮಲ್ತದೇರು. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ ಸಂಸ್ಥೆದ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪಡೆದ್ನ ದಿವ್ಯಾರಾಣಿ ಅನೇಕ ಹೊಸ ಸಂಗ್ರಹ ಉದಿಪನ ಮಲ್ತೇರು. ದಿವ್ಯಾರಾಣಿ ಪಾತಿರ್ದು ಅನೇಕ ಸಂಗ್ರಹ ಭಕ್ತಿಪೂರ್ವಕ ಗುರ್ತುಲೆನು ಬೊಕ್ಕ ಸೂಕ್ಷ್ಮ ವಜ್ರದ ಕೈ ಚಾತುರ್ಪುನು ಒಟ್ಟು ಸೇರ ಉಂಡು. ಒಂದು ಬಜಿ ಪದ್ದೆಯತ್ ಬದಲಿಗೆ ಶ್ರದ್ಧೆ ಬೊಕ್ಕ ಸಂಪ್ರದಾಯದ ಎದುರು ರೂಪ ಆದುಂಡೊಂದು ಪುಗಾರಿಯರು. ಮಣಿಪಾಲ ಗ್ರೂಪ್ದ ಲೀಗಲ್ ಸೆಕ್ರೆಟರಿ ವಿಭಾಗದ ಅಸಿಸ್ಟೆಂಟ್ ಮ್ಯಾನೇಜರ್ ದ್ಯುತಿ ದಿವಾಕರ್ ರಾಜ್ ಪಾತಿರ್ದು ಅನೇಕ ಸಂಗ್ರಹದ ವಿನ್ಯಾಸಲು ಸಾಂಸ್ಕೃತಿಕ ಶ್ರೀಮಂತಿಕೆ ಪರಂಪರೆ ದೈವಿಕತೆನು ಎದುರು ತೋಜಾವಣುಂದು ಪಂಡೆರು. ಶಾಖೆದ ಒತ್ತು ಮುಖ್ಯಸ್ಥರ್ ನಜರ್ ಅಹಮದ್, ಶಾಖೆ ಮ್ಯಾನೇಜರ್ ರಘುರಾಮ್, ಸೇಲ್ಸ್ ಮ್ಯಾನೇಜರ್ ಗಿರೀಶ್ ರೈ, ಮಾರ್ಕೆಟಿಂಗ್ ಮ್ಯಾನೇಜರ್ ಶೇಖ್ ಫರ್ಹಾನ್ ಬೊಕ್ಕ ಕೆಲಸದಕ್ಲು ಕಾರ್ಯಕ್ರಮ ಇತ್ತೇರು. It's my honor and pleasure to be part of today's unveiling ceremony of this beautiful collection Anika, which has a theme of Ramayana. Such a beautiful theme. Malabar never fails to come up with such beautiful surprises. Diamond jewelry with the theme of Ramayana. This is something that every woman has to look forward to. And I am so honored to be unveiling this beautiful collection. Thank you so much, Team Malabar, for giving me this beautiful opportunity. Also, when I was talking to their team in the back end, I get to know a lot about the CSR initiatives that the company is taking up. And I'm a certified CSR professional, so I know how important it is to have CSR activities done by the company. It's actually mandatory for certain companies falling within threshold. Gold is not only an ornament, it is our culture. And the introduction of this culture, it's truly amazing form. It is depicting the beautiful craftsmanship. And I would like to congratulate the entire Malabar team. And also, this is truly encouraging for us to be part of this show. And also back in when we were discussing in the room, we got to know that they are doing a lot of charitable work, which is really, we being the customers, we are not aware of such things, what is happening here. We are just coming and looking at the collections and we are purchasing and going. But then what work they are doing at the back end, it is truly immense. It is truly commendable. So this is really a privilege for us to be part of such an event. And I congratulate once again for the dedication of what they are showing and the amazing collections what they have given. ಬೆತ್ರದ ವಿದ್ಯಾಗಿರಿ ಹಂಡೆಲ್ ಬೊಕ್ಕ ಪುತ್ತಿಗೆ ಪರಿಸರದ 5 ಕಿಲೋಮೀಟರ್ ಸುತ್ತಲೂ ಐತಾರ ಸ್ವಚ್ಛತಾ ಅಭಿಯಾನ ಸ್ವಚ್ಛ ಸಂಕಲ್ಪ ಕಾರ್ಯಕ್ರಮ ನಡೆಪಾದಿರು. ಆಳ್ವ ಶಿಕ್ಷಣ ಪ್ರತಿಷ್ಠಾನ, ನಮ್ಮ ಮೂಡುಬಿದ್ರೆ, ನೇತಾಜಿ ಬ್ರಿಗೇಡ್, ಜೆಸಿಐ, ಬೆತ್ರ ಬಂಟೇರ್ನ ಮಹಿಳಾ ಸಂಘದ ಸದಸ್ಯರು ಐತಾರ ವಿದ್ಯಾಗಿರಿ ಹಂಡೇಲ್ ಬೊಕ್ಕ ವಿದ್ಯಾಗಿರಿ ಪುತ್ತಿಗೆ ಪರಿಸರದ 5 ಕಿಲೋಮೀಟರ್ ಸುತ್ತಲೂ ಸ್ವಚ್ಛತಾ ಅಭಿಯಾನ ಸ್ವಚ್ಛ ಸಂಕಲ್ಪ ಕಾರ್ಯಕ್ರಮ ನಡೆಪಾಯಿರು.
ಒಡಿಪು ಜಿಲ್ಲಾ ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಗುರುಕಾರರ್ ಅಶೋಕ ಅಡ್ಯಂತಾಯ ಕಾರ್ಯಕ್ರಮಕ್ಕೂ ಎಡ್ಡೆಪು ಬಯಕದು ನಿರ್ಮಲ ಪನ್ಪುನವು ಆರೋಗ್ಯವಾಯಿನ ಸಮಾಜದ ಅಡಿಪಾಯ ಪರಿಸರ ನಿರ್ಮಲ ದೀಪುನವು ಪ್ರತಿಯೊರಿಯನ ಜವಾಬ್ದಾರಿ ಅವ್ವೆ ಉದ್ದೇಶಡು ಬೇತೆ ಬೇತೆ ಸಂಘ ಸಂಸ್ಥೆಲು ಸೇರ್ದು ಬೆದ್ರ ಪರಿಸರಡು ಸ್ವಚ್ಛ ಸಂಕಲ್ಪ ಕಾರ್ಯಕ್ರಮ ದೀವೊನ್ನವು ಎಡ್ಡ ಇಚಾರ ಅಂದು ಪಂಡರು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವ ಪಾತೆರ್ದು ಆಳ್ವ ಸಿಡ್ದು ಕರಿನ 14 ವರ್ಷಲೆಡ್ದು ಅರುವೆ ಪ್ರದೇಶಡು ಬುಡಂದೆ ಸ್ವಚ್ಛತಾ ಅಭಿಯಾನ ನಡಪಾವೊಂದು ಬೈತನಂದು ಪಂಡರು ಆಳ್ವ ಸಂಸ್ಥೆದ ಆಜಿನುಡ್ದಿರ್ದೆಚ್ಚ ಜನ ಬರವು ಕಲ್ಪುನಕ್ಲು ಬೇತೆ ಬೇತೆ ಸಂಘ ಸಂಸ್ಥೆದಕ್ಲು ಬೊಕ ಸಾರ್ವಜನಿಕರ್ ನಿರ್ಮಲ ಮಲ್ಪುನ ಕಾರ್ಯೋಡು ಪಾಲದೆ ತೊಂಡೇರ್ 700 ಗೋಣಿಚೀಲ ನಿಲಿಕೆ ಕಜಾವು ಪ್ಲಾಸ್ಟಿಕ್ ಇಂಚ ಬೇತೆ ಬೇತೆ ಪೆಜ್ಜಿದು ಅಡಿತಿದು ಇಲೇವಾರಿ ಮಲ್ತೇರ್ ರಾಮಕೃಷ್ಣ ಮಿಷನ್ದ ರಂಜನ್ ಬೆಲ್ಲರ್ಪಾಡಿ ನಮ್ಮ ಬೆದ್ರದ ಅಕ್ಷಯ ಜೈನ್ ನೇತಾಜಿ ಬ್ರಿಗೇಡ್ದ ರಾಹುಲ್ ಬಂಟೇರ್ನ ಮಹಿಳಾ ಘಟಕದ ಶೋಭಾ ಹೆಗ್ಡೆ ಕಾರ್ಯಕ್ರಮ ಇತ್ತೇರು. ಕಳೆದ 12 ವರ್ಷಗಳಿಂದ ನಾವು ನಮ್ಮ ತಂಡ ಅಳಿವೆ ಪ್ರದೇಶದಲ್ಲಿ ನಾವು ಈ ಕ್ಲೀನಿಂಗ್ ಪ್ರೋಗ್ರಾಮ್ ನಾವು ನಡೆಸ್ತಾ ಬರ್ತಿದ್ದೇವೆ. ಅಲ್ಲಿ ಬಂದ ಕಸ ಈ ಚರಂಡಿಗಳಿಂದ ಹೋಗಿ ನದಿಗಳಿಗೆ ಸೇರಿ ಆ ಸಮುದ್ರಕ್ಕೆ ಹೋಗಿ ಸೇರ್ತುಂಟು. ಆ ಸಮುದ್ರ ಏನೋ ಕಸ ವಾಪಸ್ ದಡಕ್ಕೆ ಬಂದು ಸೇರ್ತದೆ, ಆ ಕಸವನ್ನು ನಾವು ಹೆಕ್ಕೊಳ್ತಿದ್ದೇವೆ. ಇವತ್ತು ನಾವು ಈ ಅಂಡೆಲ್ ಸುತ್ತು ಹಾಗೂ ಕಿನ್ನಿಗೋಳಿ ರಸ್ತೆ ನಾವು ಮತ್ತು ಮೂಡುಬಿದಿರೆ ಅನೇಕ ಸಂಘ ಸಂಸ್ಥೆಗಳು ಸೇರ್ಕೊಂಡು ಇವತ್ತು ಆ ಸ್ವಚ್ಛತಾ ಕಾರ್ಯಕ್ರಮ ನಾವು ನಡೆಸಿದ್ದೇವೆ. ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕು, ಇನ್ನೊಂದು 15 ದಿನ ಒಳಗಡೆ ಈ ಮಳೆ ಜೋರು ಬರುವ ಕಾರಣ ಈ ಎಲ್ಲ ಚರಂಡಿಗಳು ತುಂಬಲಿಕ್ಕೆ ಶುರುವಾಗ್ತದೆ ಮತ್ತು ಇದು ನದಿಗಳಿಗೆ ಹೋಗಿ ಸೇರ್ತದೆ. ಸೊ ಅದು ಸೇರಬಾರ್ದಿದ್ರೆ ಇಂಥ ಅನೇಕ ಎಲ್ಲ ಗ್ರಾಮಗಳು ನಾವುಗಳು ನಮ್ಮ ಜವಾಬ್ದಾರಿ ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಇಂಥ ಸ್ವಚ್ಛತಾ ಕಾರ್ಯಕ್ರಮ ಪ್ರತಿ ಗ್ರಾಮದಲ್ಲಿ ನಡಿಬೇಕಂತ ನಮ್ಮ ಒಂದು ಆಸೆ. ನಾವು ಅರ್ಥ ಮಾಡಿಕೊಳ್ಬೇಕು, ಪ್ರಕೃತಿ ನಮಗೆ ಸುಮಾರು ವರ್ಷದಿಂದ ನಮ್ಮ ಕೈಗೆ ಬಂದ ಪ್ರಕೃತಿ. ನಮಗೆ ಇವತ್ತು ದೊಡ್ಡ ಜವಾಬ್ದಾರಿ ಇದೆ, ಈ ಪ್ರಕೃತಿ ಮೇಲೆ ನಮಗೆ ದೊಡ್ಡ ಜವಾಬ್ದಾರಿ ಇದೆ. ನಾವು ಒಂದು ಕಡೆ ಪಶ್ಚಿಮ ಬೆಟ್ಟ, ಇನ್ನೊಂದು ಕಡೆ ಅರಬ್ಬಿ ಸಮುದ್ರ, ಇದೊಂದು ತುಂಬ ಈಕೋ ಸೆನ್ಸಿಟಿವ್ ಪ್ರದೇಶ. ಇವತ್ತು ನನಗೆ ಎಲ್ರಿಗೂ ನಾನು ಕೇಳೋದು ಏನು ಹೇಳಿದರೆ, ನಾವು ನಾಗರಿಕರು ಈ ಜವಾಬ್ದಾರಿ ತಗೊಳ್ಬೇಕು. ಇವತ್ತು ಸುಮಾರು ಮಕ್ಕಳು ಇಲ್ಲಿ ನಾರ್ತ್ ಈಸ್ಟ್ ಮಕ್ಕಳಿದ್ದಾರೆ, ಕೇರಳದ ಮಕ್ಕಳಿದ್ದಾರೆ, ಕರ್ನಾಟಕದ ಅನೇಕ ಭಾಗದ ಮಕ್ಕಳಿದ್ದಾರೆ. ಇವ್ರುಗಳು ಇವತ್ತು ಇಲ್ಲಿಯ ಕಸ ಹೆಕ್ತಿದ್ದಾರೆ. ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಮೂಡುಬಿದಿರೆಯಿಂದ ಯಾವಾಗಲೂ ಮಂಗಳೂರಿಂದ ಮೂಡುಬಿದಿರೆ ಕಡೆಗೆ ಅಥವಾ ಮೂಡುಬಿದಿರೆಯಿಂದ ಮಂಗಳೂರು ಕಡೆಗೆ ಹೋಗುವ ಫಸ್ಟಿಗೆ ನಾವು ನೋಡುವಂಥ ವಿಷಯ ಅಂತ ಹೇಳಿದರೆ ಹಂಡೆಲ್ ಸುತ್ತು. ಯಾವಾಗಲೂ ಜನಗಳು ಅದರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ಕಂಪ್ಲೇಂಟ್ ಮಾಡೋದು ಮಾತ್ರ ಅಲ್ಲ, ಎಲ್ಲರೂ ಸಹ ಅದರ ಬಗ್ಗೆ ಒಂದು ಕಾಳಜಿ ವಹಿಸಿದರೆ ತುಂಬ ಒಳ್ಳೆಯದು. ಇವತ್ತು ವಿವೇಕಾಳ್ವರವರ ಸಾಮರ್ಥ್ಯದಲ್ಲಿ ಆಳ್ವಸ್ ಎಜುಕೇಷನ್ ಫೌಂಡೇಶನ್ ಇವರ ವತಿಯಿಂದ ನಾವು ಹಂಡೆಲ್ ಸುತ್ತು ಕ್ಲೀನಿಂಗನ್ನು ಮಾಡ್ತಾಯಿದ್ದೇವೆ. ಇದು ಇವತ್ತು ಒಂದು ದಿವಸ ಮಾಡಿದ ಪ್ರೋಗ್ರಾಮ್ ಎಲ್ಲಿಗೂ ಸಾಕಾಗೋದಿಲ್ಲ. ಇದರಲ್ಲಿ ಇನ್ನೂ 4-5 ವೀಕ್ ಪ್ರೋಗ್ರಾಮ್ ಮಾಡಿದರೆ ಸಹ ಅಷ್ಟೇ ಕಸಗಳು ಇಲ್ಲಿ ಬರುವಂಥ ಚಾನ್ಸಸ್ಗಳು ಉಂಟು. ಅಷ್ಟು ಕಸಗಳು ಡಂಪ್ ಆಗಿದೆ. ಇಲ್ಲಿಯ ಪಂಚಾಯತ್ನವರು, ಇಲ್ಲಿಯ ಲೋಕಲ್ಗಳು ಯಾಕೆ ಇಷ್ಟೊಂದು ಅಸಡ್ಡೆಯನ್ನು ತೋರಿಸಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆದಷ್ಟು ಇಂಥ ಕಸಗಳನ್ನು ಬಿಸಾಡದಾಗೆ ಮಾಡಿ ಅವರ ಮೇಲೆ ಆದಷ್ಟು ಫೈನ್ಗಳನ್ನು ಹೊರಬೇಕು. ಹಳೆ ಬ್ಯಾನರ್ಗಳು, ಹಳೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ಗಳು ಯಾರು ದಿಕ್ಕು ದಿಸೆ ಇಲ್ಲದೆ ಇಲ್ಲಿ ಮೂಡುಬಿದಿರೆಯಲ್ಲಿ ಯಾರು ಕೇಳಲಿಕ್ಕೆ ಇಲ್ಲದ ದಿಸೆಯಲ್ಲಿ ಇಲ್ಲೆಲ್ಲ ಬಿಸಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು ಮಾಡೋದು ದೊಡ್ಡ ತಪ್ಪು. ಇದು ಇಷ್ಟು ದೊಡ್ಡ ಎಜುಕೇಷನ್ ಹಬ್ಬಾಗಿ ಇರುವ ಮೂಡುಬಿದಿರೆಯಲ್ಲಿ ನಾವು ಇಷ್ಟು ಸಣ್ಣ ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಮಾಡೋದು ನನಗೇನು ಸರಿ ಕಾಣ್ತಾ ಇಲ್ಲ. ನಾವು ಇನ್ನಷ್ಟು ಡ್ರೈವ್ಗಳನ್ನು ಇನ್ನು ಮುಂದೆ ಕೂಡ ಮಾಡಲಿಕ್ಕಿದ್ದೇವೆ. ಇನ್ನು ಮಳೆಗಾಲ ಸ್ಟಾರ್ಟ್ ಆಗೋದ್ರಿಂದ ಈ ತೋಡಲ್ಲಿ ಸಿಕ್ಕಿರುವಂಥ ಕಸಗಳೆಲ್ಲ ನದಿಗೆ ಹೋಗಿ ನದಿಯಿಂದ ಪುನಃ ಸಮುದ್ರಕ್ಕೆ ಹೋಗ್ತದೆ. ದೇಶ ಕಟ್ಟರೆ ಬರಬುಡ್ದು ಮಾತ್ರ ಸಾಧ್ಯ ಅಂದು ಕರ್ನಾಟಕ ಸರ್ಕಾರದ ಅಡಿಷನಲ್ ಅಡ್ವೊಕೇಟ್ ಜನರಲ್ ತಾರಾನಾಥ ಪೂಜಾರಿ ಪತ್ತೆರು ತೊಕ್ಕೊಟ್ಟು ಕಾಪಿ ಕಾಡಿಡು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಬ್ರಹ್ಮಶ್ರೀ ಪ್ರಶಸ್ತಿ ಕೊರ್ಪುರ ಲೇಸಡ್ 6 ಪಾತೆರಿಯರು.
ಉಳ್ಳಾಲದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಬೊಕ್ಕ ಬ್ರಹ್ಮಶ್ರೀ ಮಹಿಳಾ ವೇದಿಕೆದ ಒಟ್ಟು ಸೇರಿಗೆಡು ಐತಾರ ತೊಕ್ಕುಟು ಕಾಪಿ ಕಾಡಿಡು 25ನೇ ವರ್ಷದ ಬ್ರಹ್ಮಶ್ರೀ ಪ್ರಶಸ್ತಿ ಕೊರುಪುನ 10 ಬೊಕ್ಕ 12ನೇ ಕ್ಲಾಸಿಡು ಇಸೇಸ ಶ್ರೇಣಿಡು ಪಾಸಾಯಿ ನಕ್ಲಿಗ್ ಮೆಚ್ಚಿಗೆದ ಮರ್ಯಾದೆ ಲೇಸು ನಡೆತಂಡು ಆನಂದ ಅಸೈಗೋಳಿ ಎದ್ದುಕೊಂಡರು. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಗುರ್ಕಾರರ್ ಕೆಟಿ ಸುವರ್ಣ ಗುರ್ಕಾರ್ ಮೇಡು ಕರ್ನಾಟಕ ಸರ್ಕಾರದ ಅಡಿಷನಲ್ ಅಡ್ವೊಕೇಟ್ ಜನರಲ್ ತಾರಾನಾಥ ಪೂಜಾರಿ ಇರುವೈಲ್ ಕಾರ್ಯಕ್ರಮ ಉದಿಪನ ಮಲ್ತೆರ್. ತಾರಾನಾಥ ಪೂಜಾರಿ ಪಾತೆರ್ದು ದೇಶ ಕಟ್ಟರೆ ಬರವುಡ್ದು ಮಾತ್ರ ಸಾಧ್ಯ ಆಂಡ ಬರವು ಕ್ಷೇತ್ರಡು ಪುನಃ ಬಡವೆ ಬೊಕ್ಕ ಶ್ರೀಮಂತೆ ಪನ್ಪುನ ಅಸಮಾನತೆ ಸರಿ ಮಲ್ಪೆರೆ ಸರ್ಕಾರ ಸೋತು ಪೋತುಂಡು ಆ ಕಾರ್ಯನು ಸಂಘ ಸಂಸ್ಥೆಲು ಮಲ್ಪೊಡು ಬರವುಕು ಉಮೇದು ಕೊರ್ಪುನವು ನಾರಾಯಣ ಗುರುಕುಲಿನ ವಿಶ್ವಮಾನವ ಸಂದೇಶಗೂ ಪೂರಕ ಕಾರ್ಯಕ್ರಮ ಅಂದು ಪಂಡರು. ಬೇದ್ರದ ಶಾಸಕರ್ ಉಮಾನಾಥ ಕೋಟ್ಯನ್ ಪಾತೆರ್ದು ಕಾರ್ಯಕ್ರಮಟ್ಟು ಶೈಕ್ಷಣಿಕ ಪ್ರಯೋಜನ ಪಡೆಯನಕ್ಲು ನನತ ದಿನಕ್ಲೆಡು ಇಂದಿತ ಋಣ ಸಮಾಜಗೂ ತೀರ್ಪೊಡುಂದು ಪಂಡರು. ಅಡಿಷನಲ್ ಅಡ್ವೊಕೇಟ್ ಜನರಲ್ ತಾರಾನಾಥ ಪೂಜಾರಿಯರಿಗೂ ಬ್ರಹ್ಮಶ್ರೀ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೆರ್. ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರ್ಕಾರರ್ ರವಿಶಂಕರ ಮಿಜಾರ್, ಕಾಪಿಕಾಡ್ ಉಮಾಮಹೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರ್ ಎಜೆ ಶೇಖರ, ಮುಕ್ತೇಸರರ್ ದಿನೇಶ್ ಅತ್ತಾವರ, ಕಿನ್ಯ ಮಲ್ಲರಾಯ ಧೂಮಾವತಿ ಬಂಟ ದೈವಸ್ಥಾನ ಭಂಡಾರ ಮನೆತ ಆಡಳಿತ ಮುಕ್ತೇಸರರ್ ಬಾಬುಶ್ರೀ ಶಾಸ್ತ ಕಿನ್ಯ, ಬ್ರಹ್ಮಶ್ರೀ ಮಹಿಳಾ ವೇದಿಕೆದ ಗುರ್ಕಾರ್ದಿ ಗಂಗಾ ಆನಂದ, ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ದುಂಬುದ ಗುರ್ಕಾರರ್ ಎಚ್ಎಸ್ ಸಾಯಿರಾಮ್, ಗೆಜ್ಜೆಗಿರಿ ಕ್ಷೇತ್ರದ ಮುಕ್ತೇಸರರ್ ಚಂದ್ರಶೇಖರ ಉಚ್ಚಿಲ, ವೇದಿಕೆದ ಮರ್ಯಾದೆ ಸಲಹೆಗಾರರ್ ಮಾಧವ ಪೂಜಾರಿ ದುಬೈ ಪಾಲದೆತ್ತೊಂಡರ್. ನುತ್ತ 5 ವಿದ್ಯಾರ್ಥಿಲಿಗ್ ಧರ್ಮಗೂ ಬೂಕು 5 ಜೋಕ್ಲೆನ ಶೈಕ್ಷಣಿಕ ದತ್ತದೆತೊನ್ನ ಬೊಕ್ಕ 2025-26ನೇ ಸಾಲದ 10 ಬೊಕ್ಕ 12ನೇ ಕ್ಲಾಸ್ ಪರೀಕ್ಷೆಡ್ ಸಾಧನೆ ಮಲ್ತನಕ್ಲೆಗ್ ಮೆಚ್ಚಿಗೆ ಸಂದೈತ ಮಲ್ತೆರ್. ಜೀವನ್ ಕುಮಾರ್ ತೊಕ್ಕೊಟ್ಟು, ಸತೀಶ್ ಕರ್ಕೇರ, ಹರೀಶ್ ಮುಂಡೋಲಿ, ಲಕ್ಷ್ಮಣ ಪೂಜಾರಿ ಲೇಸಿಡಿತ್ತೇರ್. ಸುರೇಖಾ ಪೂಜಾರಿ ಬೊಕ್ಕ ಶಿಫಾಲಿ ತೊಕ್ಕೊಟ್ಟು ಕಾರ್ಯಕ್ರಮ ಸುಧಾರ್ತು ಕುರಿಯರು. ನಮ್ಮ ಈ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಈ ಶಿಕ್ಷಣವನ್ನು ಮಕ್ಕಳಿಗೆ, ಬಡ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಕೊಡುವ ಮುಖಾಂತರ ನಾವು ದೇಶವನ್ನು ಕಟ್ಟಬೇಕು. ಇಲ್ಲದಿದ್ದರೆ ಇದು ಸಾಧ್ಯವಾಗಿ ಬರುವುದಿಲ್ಲ. SSLC ಅಂದರೆ 10ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ ಹೆಚ್ಚು ಕಡಿಮೆ ಓದ್ತಿರುವಂಥ ವಿದ್ಯಾರ್ಥಿಗಳು ಬಹುಶಃ 10ನೇ ತರಗತಿ ಅಂತ ಹೇಳಿದರೆ ಮಕ್ಕಳ ಜೀವನದಲ್ಲಿ, ಅದು ಕೂಡ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಜೀವನದಲ್ಲಿ ಅವರು ಪ್ರಪ್ರಥಮವಾಗಿ ಮೊದಲ ಬಾರಿಗೆ ಅವನ ಜೀವನದ ಬಗ್ಗೆ ಒಂದು ಮಹತ್ತರವಾದ ನಿರ್ಧಾರವನ್ನು ತಗೊಳ್ಳುವಂಥ ಒಂದು ಘಟ್ಟ. ಮುಂದೆ ನಾವು ಯಾವ ರೀತಿಯ ಕೋರ್ಸನ್ನು ಮಾಡಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಅವರಿಗೆ ಬಹಳ ದ್ವಂದ್ವ ಇರ್ತದೆ. ಈ ಸಂದರ್ಭಗಳಲ್ಲಿ ನಮ್ಮ ಪೋಷಕರು ಮತ್ತು ಅವರ ಜೊತೆಗೆ ನಮ್ಮಂಥ ಹಿರಿಯ ನಾಯಕರುಗಳು ಸೇರಿ ಒಳ್ಳೆಯ ಮಾರ್ಗದರ್ಶನ ನೀಡಬೇಕು. ಅವರೊಂದು ಇನ್ಫಾರ್ಮ್ಡ್ ಡಿಸಿಷನ್ ಅನ್ನು ತಗೊಳ್ಳುವಂಥ ಅಗತ್ಯ ಬರ್ತಾ ಇದೆ. ಎರಡನೇದಾಗಿ PUC ಕೂಡ ಒಂದು ಅತ್ಯಂತ ನಿರ್ಣಾಯಕ ಘಟ್ಟ. ಈ PUC ಹಂತದಲ್ಲಿ ನೀವು ಯಾವ ಕೋರ್ಸನ್ನು ತಗೊಳ್ತೀರೋ ಅದು ನಿಮ್ಮ ಜೀವನ ಆಗ್ತಾಯಿದೆ. ಈಗಿನ ಕಾಲದಲ್ಲಿ ನೋಡಿದಿರಿ, AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀರಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಿಮಗೆ ಯಾವ ರೀತಿಯ ತೊಂದರೆಗಳು ಹೆಚ್ಚಾಗಿ ಆಗುವುದಿಲ್ಲ, ಆದರೆ ಇದರಲ್ಲಿ ಜಾಬ್ ಲಾಸ್ ಕೂಡ ಆಗೋದಿಲ್ಲ. ಆದರೆ ಜಾಬ್ಗಳು ರೂಪಾಂತರಗೊಳ್ತದೆ, ಬೇರೆ ಕಡೆ ಹೋಗ್ತದೆ. ಆದ್ದರಿಂದ ಈ ಒಂದು ನಿರ್ಣಾಟಕ ಹಂತದಲ್ಲಿ ನಾವು ಯಾವ ರೀತಿ ನಿರ್ಧಾರವನ್ನು ತಗೋಬೇಕಂತ ಹೇಳಿದರೆ, ನಿಮ್ಮ ಹೃದಯಕ್ಕೆ ಹತ್ತಿರವಾದಂಥದ್ದು ಮತ್ತು ನಿಮ್ಮಲ್ಲಿರುವ ಕೌಶಲ್ಯ ಮತ್ತು ನಿಮ್ಮಲ್ಲಿರುವಂಥ ಅಭಿರುಚಿಗೆ ಜೊತೆಗೆ ನಿಮಗೆ ಸ್ವಲ್ಪ ಆರ್ಥಿಕ ಭದ್ರತೆಯನ್ನು ನೀಡುವಂಥ ಒಂದು ಕೋರ್ಸನ್ನು ನೀವು ತಗೋಬೇಕು. ಇನಿ ಯುವ ವೇದಿಕೆ ಪಿಲ್ಲವ ಯುವ ವೇದಿಕೆ ಒಂಜೆಡ್ಡೆ ಕಾರ್ಯಕ್ರಮ ಮಲ್ದನು ಮಾತೆರ್ಲ ನಿಕುಲು ವಿದ್ಯಾರ್ಥಿ ವೇತನ ಗೆತ್ತೊಂಡರು ನಿಕುಲು ಮತ್ತು ಕಲ್ಪನೆಟ್ಟು ದುಂಬುಗುಲ ಮಿತ್ತು ಬರೋಡು ಬನ್ಪ ಉದ್ದೇಶೋಡು
ಬಿಲ್ಲ ವೇದಿಕೆ ಇವೊಂಜಿ ಕಾರ್ಯಕ್ರಮನ ಆಯೋಜನೆ ಮಲ್ತಂಡೆ ಮಾತೆರೆಗ್ಲ ಎಡ್ಡೆ ಅವಡು ಎಡ್ಡೆ ರೀತಿಯ ಕಲ್ಪಲೆ ಕೊರ್ನಂಚಿನ ಋಣನು ಸಂಧಾವನಂಚಿನ ಕೆಲಸ ಮಲ್ಪೆಂದು ಮನೊಂದು ಮಾತೆರೆಗ್ಲ ಅಭಿನಂದನೆ ಬಂದನ ಪಾತ್ರನಂತ ಸೊಲ್ಮೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಶಿಕ್ಷಣ, ಸಂಘಟನೆ ಮತ್ತು ಸೇವೆ ಎಂಬ ಮಹಾನ್ ಸಂದೇಶವನ್ನು ಆದರ್ಶವಾಗಿ ಇಟ್ಕೊಂಡು ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಜನಮನಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಸಂಸ್ಥೆ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ರಿಜಿಸ್ಟರ್ ಉಳ್ಳಾಲ ತಾಲೂಕು 2002ರಲ್ಲಿ ಸ್ಥಾಪನೆಯಾಗಿ ಸತತ 24 ವರ್ಷಗಳಿಂದ ಸಮಾಜದ ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಂಡು ನಿರಂತರ ಸೇವೆ ಸಲ್ಲಿಸಿರುವ ನಮ್ಮ ವೇದಿಕೆ ಇಂದು 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ಶ್ರೀಧಾಮ ಮಾಡಿಲದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು ಶನಿವಾರ ರಾತ್ರಿ ಕಲ್ಲುಟ್ಟಿ ದೈವದ ಪರಕಿದ ಕೋಲ ನಡೆತಂಡು ಐತಾರ ಚಂಡಿಕಾ ಯಾಗಬೊಕ್ಕ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಅಟ್ಟನೆ ಮಲ್ತದಿತ್ತೇರು. ಬಂಟ್ವಾಳ ತಾಲೂಕುದ ಶ್ರೀಧಾಮ ಮಾಡಿಲದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರಡು ಶನಿವಾರ ರಾತ್ರಿ ಕುಡ್ಲಾ ಕುಲಶೇಖರದ ಶ್ರೀ ವೀರನಾರಾಯಣ ದೇವಸ್ಥಾನದ ನಿಲಿಟ್ಟು ಕಲ್ಲುಟ್ಟಿ ದೈವದ ಪರಕಿದ ಕೋಲ ನಡೆತಂಡು ಊರ ಪರೂರ ಭಕ್ತರು ಶ್ರೀಧಾಮ ಮಾಡಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ದಕ್ಲು, ಶ್ರೀಧಾಮ ಮಿತ್ರ ವೃಂದ ದಕ್ಲು, ಶ್ರೀ ಮಹಾಲಕ್ಷ್ಮಿ ಮಹಿಳಾ ಸೇವಾ ಸಮಿತಿ ದಕ್ಲು, ಸೇವಾ ಕರ್ತುಲಾಯಿನ ಕುಲಶೇಖರದ ಶ್ರೀ ವೀರನಾರಾಯಣ ದೇವಸ್ಥಾನ ದಕ್ಲು ಕೋಲತೂದು ಬೂಲ್ಯ ಪ್ರಸಾದ ತೆತ್ತೊಂಡೆರು. ಮನದನಿ ಐತಾರ ಕಾಂಡೆ ಗಣಹೋಮ ಚಂಡಿಕಾ ಯಾಗ ನಡಪಾದು ಮಧ್ಯಾಹ್ನ ಪೂರ್ಣಾಹುತಿ ಮಲ್ತದು ನುಪ್ಪು ಪ್ರಸಾದ ನಡೆತಂಡು ಮಧ್ಯಾಹ್ನೊಡ್ದು ಬೊಕ್ಕ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಅಟ್ಟನೆ ಮಲ್ತದಿತ್ತೇರು. ಶ್ರೀ ಮಹಾಲಕ್ಷ್ಮಿ ಮಹಿಳಾ ಸೇವಾ ಸಮಿತಿದ 21ನೇ ವರ್ಷದ ಲೆಕ್ಕಡು ಬೊಕ್ಕ ಶ್ರೀಧಾಮ ಮಿತ್ರ ವೃಂದದ 11ನೇ ವರ್ಷದ ಲೆಕ್ಕಡು ಈ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡಪಾದು ಬೈಯಗ್ ಮಾ ಪೂಜೆ ಮಲ್ತೇರು. ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದ ಗುರುಕಾರ್ಯರ್ ಬೊಕ್ಕ ಸರ್ವ ಸದಸ್ಯರ್, ಶ್ರೀ ಮಹಾಲಕ್ಷ್ಮಿ ಮಹಿಳಾ ಸೇವಾ ಸಮಿತಿದ ಗುರುಕಾರ್ಯರ್ ಬೊಕ್ಕ ಸರ್ವ ಸದಸ್ಯರ್, ಶ್ರೀಧಾಮ ಮಿತ್ರ ವೃಂದದ ಗುರುಕಾರ್ಯರ್ ಬೊಕ್ಕ ಸರ್ವ ಸದಸ್ಯರ್, ಊರ ಪರವೂರ ಭಕ್ತರ್ ಕಾರ್ಯಕ್ರಮಟು ಪಾಲದೆತ್ತೊಂಡೆರು. ರಾತ್ರಿ ಕಟೀಲ್ ಮೇಳೊಡ್ತು ಹರೀಶ್ ಶೆಟ್ಟಿ ಪೆರುವಾಯಿ ಗುತ್ತು ಬೊಕ್ಕ ಶ್ರೀಮತಿ ಪ್ರಮೀಳಾ ಮೆಕ್ಲೆಡ್ದು ಶ್ರೀ ಕಟೀಲ್ ಕ್ಷೇತ್ರ ಮಹಾತ್ಮೆ ಪರಕೆದ ಆಟ ಅಟ್ಟನೆ ಆದಿತ್ತಡು. ವೀರನಾರಾಯಣ ದೇವಸ್ಥಾನದ ಸಂಸಾರ ಆನೆ ಏತೋ ಅಡೆತಡೆ ಪುನಃ ಭಕ್ತಿಡು ಕೊರ್ನಂಚಿನ ಶಕ್ತಿನಿಕು ಸಾಮರ್ಥ್ಯನಿಕು ನನ್ನ ಆ ವೀರನಾರಾಯಣ ದೇವಸ್ಥಾನದ ಕುಲಾಲ ಸಮಾಜದ ಸಮುದಾಯ ಅಂಚೆನು ಕೊಣಲ್ದ ಬೆಳೆದ ನಿನ್ನ ಸಾನ್ನಿಧ್ಯದ ವ್ಯವಸ್ಥೆಗಳ ಪಜ್ಜದಿತ ಅವಲಾಗ ಎಂದಾದ ಕೊರಡು ಐಕು ಚಿತಿ ಬರನಿಲ್ಲಕ ನಡಪಾದ ಕೊರಡು ಹೋಯಿನ ಅವಳು ಸಾರಥಿ ಆದ ನಿಮಿತ್ತ ಮೆರಪಾಯಿನ ಶಕ್ತಿನಿಕುಲು ನನದೊಂಬಗಳ ಚಿತಿ ಬರಲಿಲ್ಲ.
ಭಾಷೆ ಸಂಸ್ಕೃತಿದ ಹೃದಯ ಆದಿತ್ತು ಭಾಷೆದ ಒರಿಪು ಅಗತ್ಯ ಅಂದು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಪತ್ತರು ತುಳುವೆರೆ ಕಲಾ ಟ್ರಸ್ಟ್ದ ನಿಲೆಟ್ ಒಡಿಯೂರು ಜ್ಞಾನ ಮಂದಿರಡು ತುಳುವೆರೆ ಕಲತ ವರ್ಷದ ಲೇಸ್ ಬೂಕು ಬುಡುಗಡೆ ಕಾರ್ಯಕ್ರಮ ಉದಿಪನ ಮಲ್ತದ ಆರು ಪಾತೆರಿಯರು ತುಳುವೆರೆ ಕಲಾ ಟ್ರಸ್ಟ್ದ ವರ್ಷದ ಲೇಸ್ ಬೊಕ ಬೂಕು ಬಿಡುಗಡೆ ಕಾರ್ಯಕ್ರಮ ಒಡಿಯೂರದ ಶ್ರೀ ಗುರುದೇವ ಜ್ಞಾನ ಮಂದಿರಡು ನಡೆತಡೆ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಲೇಸ್ ಉದಿಪನ ಬಲ್ತೆರು ಸ್ವಾಮೀಜಿಯರು ಪಾತೆರ್ದು ಭಾಷೆ ಸಂಸ್ಕೃತದ ಹೃದಯ ಆದಿತ್ಯದು ಭಾಷೆದ ಒರಿಪು ಅಗತ್ಯ ತುಳು ಭಾಷೆಗೂ ಪ್ರತಿಯೊರಿನ ಕೊಡುಗೆ ಅಗತ್ಯ ತುಳು ಸಂಸ್ಕೃತಿದ ಒರಿಪುಗೂ ತುಳುವೆರೆ ಕಲತಂಚಿನ ಸಂಘಟನೆ ನಡೆದು ಅವಲವಲು ಕೆಲಸ ಕಾರ್ಯಲು ನಡೆತೊಂದುಂಡು ಕಾರ್ಯಕ್ರಮದ ಉಲತಿರ್ಲಿನ ತಿರಿಯನುಂಡು ಸ್ವಾಮೀಜಿ ಪಂಡರು ಸಾಹಿತಿಲಾಯಿನ ವಿಶ್ವನಾಥ ಕುಲಾಲ್ ಮಿತ್ತೂರು ಪ್ರಶಾಂತ ಆಚಾರ್ಯ ಬೊಕ್ಕ ಹಂಸರಾಗ ಶೆಟ್ಟಿ ಮೆಕ್ಲೆಗ್ ಮರ್ಯಾದೆ ಸಂದೈತ ಮಲ್ತೆರು ಜೋಕ್ಲಿನ ಕವಿತೆ ವಿಭಾಗಡು ಗೆನ್ನ ದಿವ್ಯಾರೈ ಪೆರುವಾಜೆ ಪೆರುಮುಖ ಸುಬ್ರಹ್ಮಣ್ಯ ಭಟ್ ಶಾರದಾ ತುಳುನಾಡು ಜೋಕ್ಲಿನ ಕವಿತೆ ವಿಭಾಗಡು ಗೆನ್ನ ದಿವ್ಯಾರೈ ಪೆರುವಾಜೆ ಪೆರುಮುಖ ಸುಬ್ರಹ್ಮಣ್ಯ ಭಟ್ ಶಾರದಾ ತುಳುನಾಡು ಕತೆ ವಿಭಾಗಡು ಗೆನ್ನ ಬನಶ್ರೀ ಅವಿನಾಶ್ ಪಾ ರಾಮಕೃಷ್ಣ ಶಾಸ್ತ್ರಿ ಸವಿತಾ ಎಸ್ ಭಟ್ ಮೆಕ್ಲಿಗ್ ಇನಾಮುಲೆನು ಪಟಿಯರು ಬಾಲಚಂದ್ರಮೆ ಪೇರು ಪರಂದು ಗುತ್ತುಗೊಂಜಿ ಕಲತ ಸುತ್ತು ಪದಪಾರ್ಥನ ಬುಕ್ಲೆನು ಲೇಸಡು ಬುಡುಗಡೆ ಮಲ್ತೆರು ಹಿರಿಯ ಕವಿ ಸಾಹಿತಿ ಮಲಾರ್ ಜಯರಾಮರೈ ಗುರ್ಕಾರ್ಮಿಡು ತುಳು ಕವಿ ಕೂಟ ನಡೆತದೆ ಹಿರಿಯ ಸಾಹಿತಿ ವಿದ್ವಾಂಸರ್ ಬೊಕ್ಕ ತುಳುವೆರೆ ಕಲತ ಮರ್ಯಾದೆ ಗುರ್ಕರೆ ಮುದ್ದು ಮೂಡುಬೆಳ್ಳೆ ಹಿರಿಯ ಕವಿ ನಾರಾಯಣ ರೈ ಕುಕ್ಕುವಳ್ಳಿ ಕವಿ ರಘು ಇಟ್ಕಿದು ಕಾರ್ಯಕ್ರಮಟು ಪಾಲದೆ ತೊಂಡೆರು ಈ ಮೂಲಕ ಮಾತ್ರ ಒಂದು ರಾತ್ರಿ ನೆಗೋಪೆರಿಗೆ ಅವರು ಸಾಧ್ಯತೆ ನಾನು ತಿಳಿಯೋದು ಕುಯ್ಯುವ ನಿಮ್ಮಳ ಒಂದು ರಾತ್ರಿ ಪ್ರಯತ್ನ ಐತೆ ಅವರು ಗೋಡು ಆಯ್ತಾ ಐದು ಪಂಡಿರು ಐತೆ ಬೇರೆ ಪ್ರೀತಿ ಗೋಡ ಐತೆ ಅವರು ಇತ್ತೆ ಒಬ್ಬರು ವಸ್ತು ಕೊಡ್ಬೇಕಲ್ಲ ವಸ್ತು ಒಂದು ಮುಖ್ಯ ಐದು ಕೊಡ್ಕೊಂಡು ಆ ವಿರೋಧ ಪ್ರೀತಿ ಮುಖ್ಯ ಐದು ಒಂದು ದೌರ್ಯಕ್ಕೆ ಸಾಧ್ಯತೆ ಉಂಟು ಹಲವಾರು ಪುಸ್ತಕಗಳನ್ನು ಮಾತ್ರ ಬಿಡುಗಡೆ ಮಾಡುವಂಥ ನಮಗೆ ಪ್ರಯತ್ನ ಆಗುವುದು ಬೇರೆ ಬೇರೆ ಜನಕ್ಕೆ ಕವಿತೆ ಕಟ್ಟೋಣ ನಾನೇನು ಜಾಸ್ತಿ ಕವಿತೆ ಕಟ್ಟೋಣ 51ನೇ ವರ್ಷದ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಕೊರ್ಪುನ ಲೇಸು ಬೆಂಗಳೂರದ ರವೀಂದ್ರ ಕಲಾ ಕ್ಷೇತ್ರಡು ನಡೆತದೆ ಬಯ್ಯ ಮಲ್ಲಿಗೆ ಪುಗಾರ್ತದ ಡಾಕ್ಟರ್ ಸಂಜೀವ ದಂಡಕೇರಿ ಆರ್ಯಭಟ ಪ್ರಶಸ್ತಿಗೆ ಸಂದಿತ್ತಿದ್ದು ಪ್ರಶಸ್ತಿ ದೆತ್ತೊಂಡೆರು ಅಂತಾರಾಷ್ಟ್ರೀಯ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆದ 51ನೇ ವರ್ಷದ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಕೊರ್ಪುನ ಲೇಸು ಬೆಂಗಳೂರದ ರವೀಂದ್ರ ಕಲಾ ಕ್ಷೇತ್ರಡು ನಡೆತದೆ ದುಂಬುದ ಹೈಕೋರ್ಟ್ ನ್ಯಾಯಾಧೀಶರ್ ರಾಜೇಂದ್ರ ಬಾದಾಮಿಕರ್ ಕಾರ್ಯಕ್ರಮ ಉದ್ದೀಪನ ಮಲ್ತೆರು ತುಳು ರಂಗಭೂಮಿ ಸಿನಿಮಾ ರಂಗ ಉದ್ಯಮ ಬೊಕ್ಕ ಸಾಮಾಜಿಕ ಕ್ಷೇತ್ರಡು ಮಹತ್ವದ ಸೇವೆ ಸಂದಾಯನ ಬಯ್ಯ ಮಲ್ಲಿಗೆ ಪುಗಾರ್ತಿದ ಹಿರಿಯ ನಾಟಕ ಬರೆಪುನಾರ್ ಡಾಕ್ಟರ್ ಸಂಜೀವ ದಂಡಕೇರಿಯರಿಗೆ ಆರ್ಯಭಟ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೆರು ಜಾನಪದ ಗೊಂಬೆಯಾಟ ಕ್ಷೇತ್ರಡು ಡಾಕ್ಟರ್ ಶ್ರೀನಾಥ ಎ ಕಾಸರಗೋಡು ಪುಂಜುಲೆನ ಯಕ್ಷಗಾನಡು ಕುಂದಾಪುರದ ಪ್ರೇಮ ಕಿಶೋರ್ ಭರತನಾಟ್ಯಡು ಪುತ್ತೂರದ ರೋಹಿಣಿ ಉದಯ ಸೇರ್ನಂಚ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆ ಮಲ್ತನ 72 ಜನ ಹಿರಿಯ ಸಾಧಕರಿಗೆ 2025-26ನೇ ಸಾಲದ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಕೊರ್ದು ಮರ್ಯಾದೆ ಸಂದೈತ ಮಲ್ತೆರು ಆರ್ಯಭಟ ಸಂಸ್ಥೆದ ತಾಪಕೇರ್ ಡಾಕ್ಟರ್ ಎಚ್ಎಲ್ಎನ್ ರಾವ್ ಗುರ್ಕಾರ್ಮೆ ಒಯ್ಸ್ತಿದ್ದೇರ್ ಬೆಂಗಳೂರು ದೂರದರ್ಶನ ಕೇಂದ್ರದ ವಿಶ್ರಾಂತ ಹೆಚ್ಚಿಗೆ ಮಹಾನಿರ್ದೇಶಕೇರ್ ಡಾಕ್ಟರ್ ಮಹೇಶ್ ಜೋಶಿ ಪ್ರೊಫೆಸರ್ ಭಾಸ್ಕರೈ ಕುಕ್ಕುವಳ್ಳಿ ಲೇಸೆಡು ಪಾಲದೆ ತೊಂಡೆರ್ ಭಾರತೀಯ ಸಂಸ್ಕೃತಿದ ತರಾವಾರಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟನೆ ಮಲ್ತದಿದ್ದೇರು ಒಂದಿತ ಇನ್ನಿತ ತುಳು ಸುದ್ದಿಲು ಸೊಲ್ಮೆಲು